ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ತದ್ಬುದ್ಧಯಃ ತದಾತ್ಮಾನಃ ತನ್ನಿಷ್ಠಾಃ ತತ್ಪರಾಯಣ. ಎಲ್ಲದರ ಮೇಲೂ ಬೆಳಕು ಹರಿಸುವಂತೆ ಅವನ ಜ್ಞಾನವು ಎಲ್ಲವನ್ನೂ ಪ್ರಕಾಶಗೊಳಿಸುತ್ತದೆ. ಮನುಷ್ಯನ ಬುದ್ಧಿ, ಮನಸ್ಸು, ಶ್ರದ್ಧೆ ಮತ್ತು ಆಶ್ರಯ ಎಲ್ಲವೂ ಪರಮ ಪ್ರಭುವಿನಲ್ಲಿ ನೆಲೆ ನಿಂತಾಗ ಪೂರ್ಣ ಜ್ಞಾನವು ಆತನ ಸಂಶಯಗಳೆಲ್ಲವನ್ನೂ ತೊಳೆದು ಅವನನ್ನು ಪರಿಶುದ್ಧನನ್ನಾಗಿ ಮಾಡುತ್ತದೆ. ಹರೇ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಹರೇ ಕೃಷ್ಣ. ನನ್ನ ಸೌಂಡ್ ಕೇಳಿಸ್ತಾ ಇದೆಯಾ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಪ್ರಭುಜಿ ಹರೇ ಕೃಷ್ಣ. ಇವತ್ತು ಅಧ್ಯಾಯ 5 ಪ್ರಭುಜಿ. ಅಧ್ಯಾಯ 4 ಹಾಕಿದ್ದೀರಾ ಪಿಪಿಟಿ? ಪಿಪಿಟಿ ಅಧ್ಯಾಯ ಓಕೆ. ಅಲ್ಲ, 4 ಓಪನ್ ಇದೆ, 5 2 ಅದಕ್ಕೆ ಅದು ಸ್ಕ್ರೀನ್ ಶೇರಿಂಗ್ ಎಷ್ಟು. ಥ್ಯಾಂಕ್ ಯು. ಅಧ್ಯಾಯ 5 ನೀವೇ 1 ಸೆಕೆಂಡ್. ಓಕೆ, ಕಾಣಿಸ್ತಾ ಇದೆ ಅಲ್ವಾ? ಪ್ರಭುಜಿ ಕಾಣಿಸ್ತಿದೆ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಕೀರ್ತನೆ ಮಾಡೋಣ. ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಗಿರಿವರಧಾರಿ, ಯಶೋದಾನಂದನ ವೃಜ ಜನರಂಜನ, ಯಶೋದಾನಂದನ ವೃಜ ಜನರಂಜನ, ಯಶೋದಾನಂದನ ವೃಜ ಜನರಂಜನ, ಯಶೋದಾನಂದನ ವೃಜ ಜನರಂಜನ, ಯಮುನಾ ತೀರಾವನಚಾರಿ, ಜಯ ರಾಧ ಮಾಧವ ಕುಂಜ ವಿಹಾರಿ, ಜಯ ಗೋಪಿ ಜನ ವಲ್ಲಭ ಜಯ ಗಿರಿವರಧಾರಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀಲಾ ಪ್ರಭುಪಾದ ಕಿ ಜೈ, ಭಗವದ್ಗೀತಾ ಗ್ರಂಥರಾಜ್ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಶ್ರೀ ರಾಧಾ ಗೋವಿಂದ, ಶ್ರೀಲಾ ಪ್ರಭುಪಾದರು, ಶ್ರೀನಾಮನಿಷ್ಠದಾಸ ಪ್ರಭುಜಿಯವರ ಚರಣ ಕಮಲಾರಂಗಗಳಿಗೆ ವಂದಿಸ್ತಾ ಇವತ್ತಿನ ಅಧ್ಯಾಯವನ್ನು ಸ್ಟಾರ್ಟ್ ಮಾಡೋಣ. ಇಸ್ಕಾನ್ ಮಂಗಳೂರವರು ಆಯೋಜಿಸಿರುವಂತಹ 18 ದಿವಸಗಳಲ್ಲಿ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಇವತ್ತಿನ ಅಧ್ಯಾಯ 5 ಕರ್ಮಯೋಗ ಅಂತ ಇದನ್ನು ಕರೀತಾರೆ. ಸೊ ಇದು ಅದನ್ನ ಕರ್ಮ ಸನ್ಯಾಸ ಯೋಗ, ಹೇಗೆ ಕರ್ಮ ಸನ್ಯಾಸ ಯೋಗ ಅಂತಾನು ಇದನ್ನ ಕರೀತಾರೆ. ಅದರಿಂದ ಕೃಷ್ಣ ಪ್ರಜ್ಞೆಯತೆ ಹೇಗೆ
ಅಂದ್ರೆ ಭಗವಂತನನ್ನ ಧ್ಯಾನಿಸ್ತಾ ಹೇಗೆ ನಾವು ಕೆಲಸವನ್ನ ಮಾಡುವುದು ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಇವತ್ತಿನ ಅಧ್ಯಾಯ. ಸೊ ಈಗ ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಅಕ್ಷರೋನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋ ಶ್ರೀಯುತಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಸಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭೋ ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಿನ್ನೆ ಅಧ್ಯಾಯದ ಸಂಕ್ಷಿಪ್ತವಾಗಿ ನಾವು ಮತ್ತೊಮ್ಮೆ ರೀಕ್ಯಾಪ್ ಅದನ್ನ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿಕ್ಕೆ ಹೋದ್ರೆ, ನಿನ್ನೆ ನಾವು ನೋಡಿದ್ವಿ ಹೇಗೆ ಭಗವದ್ಗೀತೆಯನ್ನ ಮೊದಲು ಕೃಷ್ಣ ಯಾರಿಗೆ ಹೇಳ್ದ. ಯಾರು ಹೇಳ್ತೀರಾ? ಭಗವದ್ಗೀತೆಯನ್ನ ಮೊದಲು ಕೃಷ್ಣ ಯಾರಿಗೆ ಹೇಳ್ದ? ಭಗವದ್ಗೀತೆಯ ಜ್ಞಾನವನ್ನ ಅವನು ಹೇಳ್ತಾನೆ, ಇಮಂ ವಿವಸ್ವತೆ ವಿವಸ್ವಾನ್. ಆಮೇಲೆ ಅರ್ಜುನನಿಗೆ ವಿವಸ್ವಾನಿಂದ ಅದು ಮನುವಿಂದ ಇಕ್ಷ್ವಾಕುವಿಗೆ. ಮನುವಿನಿಂದ ಇಕ್ಷ್ವಾಕುವಿಗೆ. ಇಕ್ಷ್ವಾಕು ರಘುವಂಶದ ಮೊದಲ ದೊರೆ. ಅಲ್ಲಿಂದ ಅದು ಯಾವ ವಂಶದಲ್ಲಿ ಇಕ್ಷ್ವಾಕು ರಘುವಂಶ ರಾಮ ಹುಟ್ಟುತ್ತಾನೆ, ಅದೇ ವಂಶದಲ್ಲಿ ಅದರ ಜ್ಞಾನ. ಆಮೇಲೆ ಭಗವಂತ ಹೇಳ್ತಾನೆ, ಎಲ್ಲೋ ಇದು ಛೇದವಾಗಿದೆ ಅಂತ ಅನಿಸ್ತಾ ಇದೆ ಅಂತ ಮತ್ತೆ ಅದನ್ನ ಅರ್ಜುನನಿಗೆ ಉಪದೇಶ ಮಾಡ್ತಾನೆ ಇಲ್ಲಿ. ಸೊ ಭಗವಂತ ಹೇಗೆ ಯಾಕೆ ಬರ್ತಾನೆ, ಏನು ಎಲ್ಲವನ್ನು ನಾವು ತಿಳ್ಕೊಂಡ್ವಿ. ಕರ್ಮ ವಿಕರ್ಮ ಮತ್ತು ಅಕರ್ಮ ಅಂದ್ರೆ ಏನು ಅಂತಾನು ತಿಳ್ಕೊಂಡ್ವಿ. ಸೊ ಯಾವ್ದಾದ್ರು ಗುರುವಿನ ಆಶ್ರಯದಲ್ಲಿ ನಾವು ಹೇಗೆ ಗುರುವಿನ ಹತ್ರ ಹೋಗಿ ವಿನಮ್ರವಾಗಿ ಪ್ರಶ್ನಿಸುವ ಮುಖಾಂತರ ನಾವು ಜ್ಞಾನದ ವರ್ಧನೆಯನ್ನು ಜ್ಞಾನವನ್ನು ಬೆಳೆಸ್ಕೊಳ್ಬಹುದು ಅನ್ನುವಂಥದ್ದನ್ನು ಸಹಿತ ನಿನ್ನೆ ಅವನು ಹೇಳ್ತಾನೆ. ಸೊ ಇವತ್ತು ಮುಖ್ಯವಾಗಿ ಕರ್ಮಯೋಗದಲ್ಲಿ ಕರ್ಮ ಸನ್ಯಾಸ ಅಥವಾ ಕರ್ಮಯೋಗ ಯಾವುದು ಉತ್ತಮ, ಕರ್ಮ ಸನ್ಯಾಸ ಅಥವಾ ಕರ್ಮಯೋಗ ಅಂತ ಅದೊಂದು ಪ್ರಶ್ನೆ ಇದೆ ಈಗ ಅವನಿಗೆ, ಅರ್ಜುನನಿಗೆ. ಅದನ್ನು ಅವನು ಕೇಳ್ತಾ ಇದ್ದಾನೆ, ಯಾವುದು ಉತ್ತಮ ಅಂತ. ಭಗವಂತ ಹೇಳ್ತಾನೆ, ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಉತ್ತಮ. ಏನು ಕರ್ಮಯೋಗ ಅಂದ್ರೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ. ನಿಷ್ಕಾಮ ಕರ್ಮ ಅನ್ನುವಂಥದ್ದು ಕರ್ಮಯೋಗ ಇದೆ, ಕಾಮವೂ ಇದೆ, ಅದರಲ್ಲಿ ಒಳ್ಳೆಯ ಸುಕೃತಿ, ಒಳ್ಳೆಯ ಕ್ರಮ ಸುಕೃತಿಗಳಿರಬಹುದು. ಆದರೆ ನಿಷ್ಕಾಮ ಕರ್ಮ, ಅದರಿಂದ ಮಾತ್ರ ನಮಗೆ ಬಂಧನದಿಂದ ಮುಕ್ತಿ, ಐಹಿಕ ಪ್ರಪಂಚದಿಂದ ನಾವು ಬಿಡುಗಡೆಯನ್ನು ಪಡೆಯಬೇಕು, ಭಗವತ್ ಸಾಕ್ಷಾತ್ಕಾರವನ್ನು ಪಡೆದು ಭಗವದ್ ಧಾಮವನ್ನು ಪ್ರವೇಶಿಸಬೇಕಾದ್ರೆ ನಿಷ್ಕಾಮ ಕರ್ಮದಿಂದ ಮಾತ್ರ ಅದು ಸಾಧ್ಯ ಅನ್ನೋದನ್ನು ಭಗವಂತ ಹೇಳ್ತಾನೆ. ಸೊ ಹೇಗೆ ನಮಗೆ ನಿಷ್ಕಾಮ ಅಂದ್ರೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂದ್ರೆ ಮನಸ್ಸನ್ನ, ಇವತ್ತು ಮುಖ್ಯವಾಗಿ ನಾವು ಮನಸ್ಸಿನ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕಿದ್ದೇವೆ. ಮನಸ್ಸು ನಮ್ಮ ಅಂತರೇಂದ್ರಿಯ, ಐದು ಇಂದ್ರಿಯಗಳ ಹೊರತಾಗಿರುವಂತಹ 6ನೇ ಇಂದ್ರಿಯ. ಈ ಮನಸ್ಸು ಅನ್ನುವಂಥದ್ದು ಅವ್ಯಕ್ತ ಇಂದ್ರಿಯ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದು. ಸೊ ಆ ಮನಸ್ಸು ಹೇಗೆ ನಾವು ಭಗವಂತನಲ್ಲಿ ಇಡಬೇಕು ಅದನ್ನ ಅನ್ನುವಂಥದ್ದನ್ನ ಇವತ್ತು ತಿಳ್ಕೊಳ್ಳೋಣ. ಅಂದ್ರೆ ಶಾಂತಿ, ಶಾಶ್ವತವಾದಂತಹ ಶಾಂತಿಯನ್ನ ನಾವು ಹೇಗೆ ಪಡೆಯುವುದು, ಶಾಂತಿ ಮಂತ್ರದ ಬಗ್ಗೆ ಭಗವಂತ ಹೇಳ್ತಾನೆ ಇವತ್ತಿನ ಅಧ್ಯಾಯದಲ್ಲಿ. ಸೊ ಮತ್ತೊಮ್ಮೆ ಶ್ರೀ ರಾಧಾ ಗೋವಿಂದ ಶ್ರೀಲ ಪ್ರಭುಪಾದ ಶ್ರೀನಿವಾಸ ನಾಮನಿಷ್ಠಾದಾಸ್ ಪ್ರಭುಜಿಯವರ ಚರಣ ಕಮಲಾರವಿಂದಗಳಿಗೆ ವಂದಿಸ್ತಾ ನಾವು ಇವತ್ತಿನ ಈ ಅಧ್ಯಾಯವನ್ನ ಸ್ಟಾರ್ಟ್ ಮಾಡೋಣ.
ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳಿದನು, ಹೇ ಕೃಷ್ಣ, ಮೊದಲು ನೀನು ಕರ್ಮವನ್ನು ಬಿಡಬೇಕೆಂದು ಹೇಳುತ್ತೀಯೇ, ಅನಂತರ ನೀನು ಭಕ್ತಿಪೂರ್ವಕ ಕರ್ಮವನ್ನು ಮಾಡಬೇಕೆಂದು ಹೇಳುತ್ತೀಯೇ. ಇವೆರಡರಲ್ಲಿ ಯಾವುದು ಹೆಚ್ಚು ಶ್ರೇಯಸ್ಕರ ಎಂದು ನನಗೆ ಖಚಿತವಾಗಿ ಹೇಳುವೆಯಾ? ಸೊ ಭಗವಂತ ಏನ್ ಹೇಳ್ತಾನೆ ಅಂದ್ರೆ ಕರ್ಮವನ್ನ ಬಿಡಬೇಕು ಅಂತಲ್ಲ, ಅವನು ಹೇಳ್ತಾ ಇರುವಂತಹದ್ದು ಏನಂದ್ರೆ ಯಾರು ಶುದ್ಧ ಭಕ್ತಿಯನ್ನ ಮಾಡ್ತಾರೆ ಅವರು ಏನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅದರಿಂದ ಇಲ್ಲಿ ಅವನು ಹೇಳ್ತಾನೆ, ಆ ಲೆಕ್ಕದಲ್ಲಿ ಅರ್ಜುನ ತಿಳ್ಕೊಳ್ತಾ ಇರೋದ್ರೆ ನಾವೇನು ಮಾಡಬಾರದು ಅಂತ. ಭಗವಂತನಲ್ಲಿ ನಾವು ಭಕ್ತಿಯನ್ನ ಮಾಡೋದ್ರಿಂದ, ಅವನ ನಾಮಸ್ಮರಣೆಯನ್ನ ಜಾಸ್ತಿ ಮಾಡೋದ್ರಿಂದ ನಾವೇನು ಮಾಡಬೇಕಾದ ಅವಶ್ಯಕತೆ ಇಲ್ವಲ್ಲ ಅಂತ. ಆದ್ರೆ ಮತ್ತೆ ಯಾಕೆ ನೀನು ನನಗೆ ಅಂದ್ರೆ ಇದು ಬುದ್ಧಿಯೋಗ, ಅವನು ಕೇಳಿದ ಹಾಗೆ ಬುದ್ಧಿಯೇ ಉತ್ತಮ ಅಂತ ಹೇಳಿದಾಗ ನೀನು ಮತ್ತೆ ಯಾಕೆ ನನಗೆ ಕೆಲಸ ಮಾಡು ಅಂತ ಹೇಳ್ತೀವಿ, ಕರ್ಮ ಮಾಡು ಅಂತ ಯಾಕೆ ನನಗೆ ಕರ್ಮದ ಪ್ರೇರೇಪಣೆಯನ್ನ ನೀನು ಯಾಕೆ ಮಾಡ್ತಾ ಇದ್ದೀಯಾ ಅಂತ ಅರ್ಜುನ ಇಲ್ಲಿ ನಮಗೆ ಪ್ರಶ್ನೆ ಕೇಳ್ತಾನೆ. ಅರ್ಜುನನಿಗೆ ಗೊತ್ತಿಲ್ಲ ಅಂತಲ್ಲ, ಅರ್ಜುನ ಕೇಳುವಂತಹ ಎಲ್ಲಾ ಪ್ರಶ್ನೆಗಳು ಸಾಮಾನ್ಯ ಜೀವಿಗೆ ಅರ್ಥವಾಗಬೇಕು ಅನ್ನುವಂತಹ ಒಂದು ಉದ್ದೇಶ ಅಲ್ಲಿ. ಅದರಿಂದ ಅಂತಹ ಒಂದು ಪ್ರಶ್ನೆಯನ್ನು ಅವನು ಕೇಳ್ತಾ ಇದ್ದಾನೆ, ಯಾಕೆಂದ್ರೆ ನಮಗೆ ಅರ್ಥ ಆಗಬೇಕು. ಯಾಕೆಂದ್ರೆ ಇಲ್ಲಿ ನಾವು ಕರ್ಮವನ್ನ ಮಾಡುವುದು ಮತ್ತೆ ಕರ್ಮ ಸನ್ಯಾಸದ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ಸುಮ್ಮನೆ ಎಲ್ಲ ಬಿಟ್ಟು ಕರ್ಮ ಸನ್ಯಾಸವನ್ನ ಮಾಡ್ಕೊಂಡು ನಾನು ಇರ್ತೇನೆ ಅಂದ್ರೆ ಏನಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಬಹುದು. ಅದರಿಂದ ಅವನು ಹೇಳ್ತಾನೆ, ಯಾವುದು ಉತ್ತಮ ಇಲ್ಲಿ, ಏನೂ ಮಾಡದೆ ಸುಮ್ಮನೆ ಇರೋದು ಅಥವಾ ಅಂದ್ರೆ ಕರ್ಮವನ್ನ ಮಾಡುವಂತಹದ್ದು. ಸೊ ಈಗ ನಾವು ಸಂಕ್ಷಿಪ್ತವಾಗಿ ಏನೇನೆಲ್ಲ ತಿಳ್ಕೊಂಡ್ವಿ ಅಂತ ನೋಡ್ಲಿಕ್ಕೆ ಹೋದ್ರೆ, ಈ ಪ್ರಶ್ನೆಯನ್ನು ಕೇಳಲಿಕ್ಕೆ ಕಾರಣ ಅವನು ಮೊದಲು ಆತ್ಮದ ಜ್ಞಾನವನ್ನ ಕೃಷ್ಣ ಅವನಿಗೆ ಹೇಳ್ತಾನೆ. ಮತ್ತೆ ಅದು 11ರಿಂದ 30 2ನೇ ಅಧ್ಯಾಯದಲ್ಲಿ 30-37ರಲ್ಲಿ ಏನು ನಿಗದಿತ ಕರ್ತವ್ಯವನ್ನ ಮಾಡಬೇಕು ಅಂತ ಹೇಳ್ತಾನೆ. ಅಂದ್ರೆ ವಿಧಿತ ಕರ್ತವ್ಯಗಳು, ಕ್ಷತ್ರಿಯರಿಗೆ ಯಾವ ಕರ್ತವ್ಯ, ಬ್ರಾಹ್ಮಣರಿಗೆ ಯಾವ ಕರ್ತವ್ಯ, ಆ ರೀತಿಯಾಗಿ ಅವರು ವಿಧಿಸಿದ ನಿಗದಿತ ಕರ್ತವ್ಯವನ್ನು ಅವ್ರು ಮಾಡಬೇಕು. ಯಾಕೆಂದ್ರೆ ಆಮೇಲೆ ಈ ಆತ್ಮ ಅನ್ನುವಂಥದ್ದು ಫಲಪ್ರದ ಚಟುವಟಿಕೆಗಳು, ಅಂದ್ರೆ ಕರ್ಮ ಬಂಧನಕ್ಕೆ ಸಿಕ್ಕಿಕೊಳ್ತದೆ ಅನ್ನುವಂಥದ್ದನ್ನ. ಆಮೇಲೆ ಹೇಗೆ ನಾವು ಅದರಿಂದ ಹೊರಗೆ ಬರಬಹುದು, ಆ ಬಂಧನದಿಂದ ಹೊರಗೆ ಬರುವುದು ಹೇಗೆ, ಭಕ್ತಿ ಸೇವೆಯಿಂದ ಮಾತ್ರ ಅಂತ 2ನೇ ಅಧ್ಯಾಯದಲ್ಲಿ ಅವನು ಇದೆಲ್ಲ ಹೇಳ್ತಾನೆ. ಮತ್ತೆ 3ನೇ ಅಧ್ಯಾಯದಲ್ಲಿ ಜ್ಞಾನದ ಬಗ್ಗೆ ನಾವು ತಿಳ್ಕೊಂಡ್ವಿ. 17ರಿಂದ 18ರಲ್ಲಿ ಅವನು ಸ್ಪೆಷಲ್ ಹೇಳ್ತಾನೆ, ವ್ಯಕ್ತಿಗೆ ಯಾವ ಕರ್ತವ್ಯವಿಲ್ಲ ಅಂತ ಅವನು ಹೇಳ್ತಾನೆ, ಯಾರು ಭಕ್ತಿಯನ್ನ ಮಾಡ್ತಾರೆ ಅಂಥವರಿಗೆ. ಮತ್ತೆ 4ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ಯಜ್ಞ ಅಂದ್ರೆ ಯಾರು ಎಲ್ಲ ಯಜ್ಞಗಳು ಜ್ಞಾನದಲ್ಲಿ ಅಂತ್ಯಗೊಳ್ಳುತ್ತೆ, ಭಗವಂತನನ್ನ ಅರಿಯುವುದರ ಇದರಲ್ಲಿ ಅರ್ಥವಾಗತ್ತೆ ಅನ್ನುವಂಥದ್ದು. ಮತ್ತೆ ಕೊನೆಗೆ ಹೇಳ್ತಾನೆ ಅವನು, ಅರ್ಜುನ ಹೇಳ್ತಾ ಇದ್ದಾನೆ, ಈಗ 7 ಮತ್ತು ಯುದ್ಧ ಮಾಡು ಅನ್ನುವಂಥದ್ದು. ಇದರಿಂದ ಅವನಿಗೆ ಗೊಂದಲ ಆಗತ್ತೆ. ಅದಕ್ಕೆ ಈ ಪ್ರಶ್ನೆಯನ್ನು ಅವನು ಕೇಳ್ತಾನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನ್ ಉವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾಭೋ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ದೇವೋತ್ತಮ ಪುರುಷನು ಹೀಗೆ ಉತ್ತರಿಸಿದನು, ಕರ್ಮ ಸನ್ಯಾಸ ಮತ್ತು ಭಕ್ತಿ ಸೇವಾ ಕರ್ಮ ಎರಡೂ ಮುಕ್ತಿ ಪಥಕ್ಕೆ ಕೊಂಡೊಯ್ಯುತ್ತವೆ. ಆದರೆ ಇವೆರಡರಲ್ಲಿ ಭಕ್ತಿ ಸೇವಾ ಕರ್ಮವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಸೊ ಇದು ನಾವು ಭಗವಂತ ಏನ್ ಹೇಳ್ತಾ ಇದ್ದಾನೆ ಇದೆ, ಭಗವತ್ ಪ್ರಾಪ್ತಿಯ ಕಡೆಗೆ ನಾವು ಹೋಗ್ಬೇಕಂದ್ರೆ ಏನನ್ನ ಮಾಡಬೇಕು, ಕರ್ಮ ಸನ್ಯಾಸ ಉತ್ತಮನೋ ಅಥವಾ ಭಕ್ತಿ ಸೇವಾ ಕರ್ಮ. ಭಕ್ತಿ ಸೇವಾ ಕರ್ಮ ಅಂದ್ರೆ ಭಗವಂತನನ್ನ ಹೃದಯದಲ್ಲಿ ಇಟ್ಕೊಂಡು ಎಲ್ಲವನ್ನೂ ಅವನಿಗೋಸ್ಕರ ಮಾಡುವಂತಹದ್ದು ಭಕ್ತಿ ಸೇವಾ ಕರ್ಮ. ಆದ್ರೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಕರ್ಮ ಸನ್ಯಾಸ ಮತ್ತು ಎರಡೂ ಸಹಿತ ಕರ್ಮ ಸನ್ಯಾಸ ಅಂದ್ರೆ ಕರ್ಮವನ್ನು ಬಿಟ್ಬಿಡುವುದು, ಬರೀ ಭಕ್ತಿಯನ್ನ ಮಾಡೋದು, ಅದು ಸಹಿತ ಭಗವಂತನ ಹತ್ರ ಕೊಂಡೊಯ್ಯುತ್ತೆ. ಆದ್ರೆ ಮತ್ತೆ ಭಕ್ತಿ ಸೇವಾ ಕರ್ಮ ಅಂದ್ರೆ ಭಕ್ತಿಯನ್ನು ಮಾಡ್ತಾ ಮಾಡ್ತಾ ನಮ್ಮ ನಿಗದಿತ ಕರ್ತವ್ಯಗಳನ್ನು ಮಾಡಿಕೊಂಡು ನಾವು ಹೋಗುವಂತಹದ್ದು, ಅದು ಸಹಿತ ನಮಗೆ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಭಕ್ತಿ ಸೇವಾ ಕರ್ಮ ಎಲ್ಲವನ್ನ ಬಿಟ್ಟು ಕಾಡೆಗೆ ಹೋಗಿ ನಾನು ಸನ್ಯಾಸಿ ಆಗ್ತೇನೆ ಅಂತ ಆ ಥರದಲ್ಲ, ನಿನ್ನ ನಿಗದಿತ ಕರ್ತವ್ಯವನ್ನ ಮಾಡಿಕೊಂಡು ನೀನು ಭಕ್ತಿಯನ್ನ ಮಾಡಿಕೊಂಡು ಹೋಗೋದೇ ಬಹಳ ಉತ್ತಮ ಅನ್ನುವಂಥದ್ದು ಹೇಳ್ತಾನೆ. ಕರ್ಮ ಸನ್ಯಾಸಕ್ಕಿಂತ ಅದು ಉತ್ತಮ ಅನ್ನುವಂಥದ್ದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದರಿಂದ ಈಗ ನಾವು ನೋಡಿ, ಭಗವಂತ ಹೇಳಿದಾಗ ನಾವು ಎಲ್ಲವನ್ನ ಬಿಟ್ಟು ಕೆಲವರು ತಿಳ್ಕೊಳ್ತಾರೆ ಭಕ್ತಿ ಮಾಡೋದಂದ್ರೆ ಏನು, ಎಲ್ಲ ಮನೆ ಮಠ ಎಲ್ಲ ಬಿಟ್ಬಿಟ್ಟು. ಆದ್ರೆ ಅಲ್ಲಿಯೇ ಇದ್ದು ಸಹಿತ
ನಾವು ಇದನ್ನ ಮಾಡ್ಕೊಂಡು ಹೋಗ್ಬೋದು. ಈಗ ಪ್ರತಿನಿತ್ಯ ನಾವು ಹರೇ ಕೃಷ್ಣ ಮಹಾಮಂತ್ರ ಬೆಳಿಗ್ಗೆ ಹೇಳುವುದು, ಭಗವಂತನಿಗೆ ನಮಸ್ಕಾರ ಮಾಡುವಂತಹದ್ದು, ನಾವು ಆ ದಿನನಿತ್ಯ ಆಚರಣೆಯನ್ನು ರೂಢಿಸಿಕೊಳ್ಳುವುದರಿಂದ ಸಹಿತ, ನಾವು ಭಕ್ತಿಯನ್ನು ಮಾಡುವುದರಿಂದ ಸಹಿತ, ಮತ್ತೆ ನಮ್ಮ ನಿಗದಿತ ಕರ್ತವ್ಯಗಳನ್ನು ಮಾಡ್ತಾ ಮಾಡ್ತಾ ನಾವು ಪರಿಪೂರ್ಣತೆಯ ಕಡೆಗೆ ಹೋಗಬಹುದು. ಅದು ಒಳ್ಳೆಯದು ಅನ್ನುವಂಥದ್ದನ್ನು ಭಗವಂತ ಹೇಳ್ತಾ ಇದ್ದಾನೆ. ಒಂದು ಕಥೆಯನ್ನ ಹೇಳ್ತೇನೆ ಇಲ್ಲಿ ನಿಮಗೆ. ನೃಗ ಮಹಾರಾಜ ಹೇಗೆ ಅವನು ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾ ಇದ್ದ, ಸುಕೃತಿ ಮಾಡ್ತಾ ಇದ್ದ, ಎಲ್ಲರಿಗೂ ದಾನ ಧರ್ಮಗಳನ್ನ ಮಾಡ್ತಾ ಇದ್ದ. ಅದರ ಅವನ ಉದ್ದೇಶ ಏನಿತ್ತು ಹೇಳಿದ್ರೆ ತನಗೆ ಮತ್ತೆ ತನ್ನ ಕುಟುಂಬಕ್ಕೆ ಒಳ್ಳೇದಾಗಬೇಕು ಅನ್ನುವಂಥದ್ದು. ಅವನೇನ್ ಮಾಡ್ತಾ ಇದ್ದ ಅಂದ್ರೆ ಈ ತರ ಯಜ್ಞವನ್ನ ಮಾಡಿಕೊಂಡು ಎಲ್ಲ ಬ್ರಾಹ್ಮಣರಿಗೆ ದಾನವನ್ನ ಕೊಡ್ತಾ ಇದ್ದ. ಒಂದು ಬ್ರಾಹ್ಮಣನಿಗೆ ಅವನು ದಾನವನ್ನ, ಒಂದು ದಿನ ಒಂದು ಹಸುವನ್ನ ದಾನವಾಗಿ ಕೊಡ್ತಾನೆ. ಗೋದಾನ ಅತ್ಯಂತ ಶ್ರೇಷ್ಠ ದಾನ, ಗೋದಾನ ಮಾಡ್ತಾನೆ ಅವನು. ಆ ಗೋದಾನವನ್ನು ತೆಗೆದುಕೊಂಡಂತಹ ಆ ಬ್ರಾಹ್ಮಣ ಏನ್ ಮಾಡ್ತಾನೆ, ಅವನು ಆ ಗೋವನ್ನ ತಗೊಂಡು ಹೋಗ್ತಾನೆ, ಮನೆಗೆ ಹೋಗ್ತಾನೆ. ಆದ್ರೆ ಏನಾಗುತ್ತೆ, ಆ ಗೋ ರಾತ್ರಿ ಅಲ್ಲಿಂದ ತಪ್ಪಿಸ್ಕೊಂಡು ಮತ್ತೆ ರಾಜನ ಹಸುವಿನ ದೊಡ್ಡಿಗೆ ಅದು ಬರುತ್ತೆ. ಮರುದಿನ ಇನ್ನೊಂದ್ಸಲ ಅದೇ ಹಸುವನ್ನ ರಾಜ ಇನ್ನೊಬ್ಬ ಬ್ರಾಹ್ಮಣನಿಗೆ ದಾನ ಮಾಡ್ತಾನೆ. ಆದರೆ ಆ ಕ್ಷಣದಲ್ಲಿ ಅಲ್ಲಿಗೆ ಬಂದಿರುವಂತಹ ಈ ಮೊದಲನೇ ಬ್ರಾಹ್ಮಣ ಯಾರು ಆ ಹಸುವನ್ನು ದಾನವಾಗಿ ಪಡೆದಿದ್ನೋ, ಅವನು ಹೇಳ್ತಾನೆ, ಇದು ನನಗೆ ದಾನವಾಗಿ ಸಿಕ್ಕಿದ್ದು, ನನಗೆ ಸೇರಬೇಕಾದದ್ದು ಅಂತ. ಆಗ ಅಲ್ಲಿರುವ ಇನ್ನೊಂದು ಬ್ರಾಹ್ಮಣ ಹೇಳ್ತಾನೆ, ಈಗಷ್ಟೇ ದಾನ ಸ್ವೀಕಾರ ಮಾಡಿರುವಂತಹ ಬ್ರಾಹ್ಮಣ ಹೇಳ್ತಾನೆ, ನೀನು ನನಗೆ ಇದು ದಾನವಾಗಿ ಆಲ್ರೆಡಿ ಸಿಕ್ಕಿರೋದನ್ನ ಇದು ಹಿಂತಿರುಗಿಸ್ಲಿಕ್ಕೆ ಸಾಧ್ಯವಿಲ್ಲ. ದಾನವನ್ನ ಒಮ್ಮೆ ತೆಗೆದುಕೊಂಡ ಮೇಲೆ ಅದು ವಾಪಸ್ ಕೊಡಬಾರದು ಅನ್ನುವಂಥದ್ದನ್ನು ಶಾಸ್ತ್ರ ಹೇಳುತ್ತೆ. ಅದರಿಂದ ಅವನು ಹೇಳ್ತಾನೆ, ನಾನು ಹಿಂತಿರುಗಿಸಿ. ಇನ್ನೊಬ್ಬ ಮೊದಲನೇ ಬ್ರಾಹ್ಮಣ ಹೇಳ್ತಾನೆ, ಇದು ನನಗೆ ಆಲ್ರೆಡಿ ಸಿಕ್ಕಿದ್ದು, ಅದರಿಂದ ಅದು ನನಗೆ ಸೇರಿದ್ದು ಅಂತ. ಸೊ ಆ ಒಂದು ಗೊಂದಲದಲ್ಲಿ ಅವನು ಏನ್ ಮಾಡ್ಬೇಕಂತ ತೋಚೋದಿಲ್ಲ ದೃಗನಿಗೆ. ಆದ್ರೆ ಅದ ರೀತಿಯಾಗಿ ಅವನ ಉದ್ದೇಶ ಏನಿತ್ತು, ಅಲ್ಲಿ ತನಗೆ ಒಳ್ಳೇದಾಗಬೇಕು ಅಂದ್ರೆ ಅಲ್ಲಿ ಅವನು ಅಂದ್ರೆ ಏನು ಭಕ್ತಿ ಸೇವಾ ಕರ್ಮ ಅಲ್ಲಿ ಇರಲಿಲ್ಲ, ಸುಕೃತಿ ಇತ್ತು, ಒಳ್ಳೆಯ ಕೆಲಸವನ್ನೇ ಮಾಡ್ತಾ ಇದ್ದ. ಆದರೆ ಅಲ್ಲಿ ಭಗವಂತನಲ್ಲಿ ಅವನು ಭಕ್ತಿಯಲ್ಲಿ ಅದನ್ನ ಮಾಡ್ತಾ ಇರಲಿಲ್ಲ. ಆದ್ರಿಂದ ಏನಾಗಿತ್ತು, ಅವನು ದೊಡ್ಡ ಹಲ್ಲಿಯಾಗಿ ಒಂದು ಇದರಲ್ಲಿ ಬಾವಿಯಲ್ಲಿ ಬೀಳ್ತಾನೆ ಮುಂದಿನ ಅಂದ್ರೆ ನೆಕ್ಸ್ಟ್ ಜನ್ಮದಲ್ಲಿ. ಆ ರೀತಿಯಾಗಿ ಬಿದ್ದು ಅಲ್ಲಿ ಇದ್ದಾಗ ಕೃಷ್ಣನ ಮಗ ಸಾಂಬ ಅವರು ನೋಡ್ಕೊಂಡು ಹೋಗ್ತಾ ಇರ್ತಾರೆ ಅವನು. ಆವಾಗ ಹಲ್ಲಿ ಮಾತಾಡತ್ತೆ, ನಾನು ಇಲ್ಲಿದ್ದೇನೆ, ನನಗೆ ರಕ್ಷಣೆ ಮಾಡಿ ಅಂತ. ಅವ್ರು ಬಂದು ನೋಡ್ತಾರೆ, ಅವ್ರ ಹತ್ರ ಆಗಲ್ಲ ರಕ್ಷಣೆ ಮಾಡಲಿಕ್ಕೆ, ನೀರಿಲ್ಲದ ಒಂದು ಬಾವಿಯಲ್ಲಿ ಈ ರೀತಿಯಾಗಿ ಬಿದ್ದಿರುತ್ತೆ ಅವನು ಹಲ್ಲಿಯಾಗಿ. ಸೊ ಆಮೇಲೆ ಅವರು ಹೋಗಿ ಕೃಷ್ಣನಿಗೆ ಹೇಳ್ತಾರೆ. ಕೃಷ್ಣನಿಗೆ ಗೊತ್ತಿದೆ ಎಲ್ಲ ಬಿಡಿ, ಯಾಕೆಂದ್ರೆ ಅದು ಅವನ ಮೋಕ್ಷ ಅಂದ್ರೆ ವಿಮೋಚನೆಯ ಸಮಯ ಬಂದಿದೆ ಅಲ್ಲಿ. ಅದರಿಂದ ಆ ಜನ್ಮದಿಂದ, ಹಲ್ಲಿಯ ಜನ್ಮದಿಂದ, ಆದರೆ ಅವನು ಮಾಡಿದ ಕೆಲವು ಪುಣ್ಯ ಕರ್ಮಗಳಿಂದ ಅವನಿಗೆ ಏನಾಗುತ್ತೆ ಅಂದ್ರೆ, ಹಲ್ಲಿಯ ಜನ್ಮ ಆದ್ಮೇಲೆ ಭಗವಂತ ಬರ್ತಾನೆ, ಕೃಷ್ಣ ಬರ್ತಾನೆ, ಅವನನ್ನ ಸ್ಪರ್ಶ ಮಾತ್ರದಿಂದ ಅವನು ದೇವತೆಯಾಗಿ ಮಾರ್ಪಡ್ತಾನೆ. ಅವನು ದೇವತೆಯ ರೂಪವನ್ನು ತರ್ತಾನೆ. ಆದರೆ ಅವನಿಗೆ ಮೋಕ್ಷ ಇನ್ನೂ ಸಿಕ್ಕಿಲ್ಲ ಅಲ್ಲಿ. ಆದರೆ ಅವನು ಮಾಡಿರುವ ಒಳ್ಳೆಯ ಕೆಲಸಗಳಿಂದ ಏನಾಗಿದೆ, ಅಟ್ಲೀಸ್ಟ್ ಆ ಹಲ್ಲಿಯ ಜನ್ಮದ ನಂತರ ಅವನಿಗೆ ದೇವತೆಯ ಯಾವುದೋ ಒಂದು ದೇವತೆಯ ಜನ್ಮ ಅವನಿಗೆ ಸಿಗತ್ತೆ. ಆದರೆ ಅದು ಪರಿಪೂರ್ಣ ಭಗವಂತನ ಸಾಕ್ಷಾತ್ಕಾರ ಅಲ್ಲ, ಅಥವಾ ಮೋಕ್ಷವೂ ಅಲ್ಲ, ದೇವತೆಯಾಗಿ ಹುಟ್ಟುವುದು ಸಹಿತ. ಅಲ್ಲಿಂದಲೂ ಮತ್ತೆ ವಾಪಸ್ ನಾವು ಮತ್ತೆ ಕೆಳಗೆ ಬೀಳುವಂತಹ ಚಾನ್ಸಸ್ ಬಹಳ ಇರುತ್ತೆ. ಆದ್ರಿಂದ ಈ ನೃಗ ಮಹಾರಾಜ ಈ ರೀತಿಯಾಗಿ ಅವನು ಅಂದ್ರೆ ಮಾಡ್ತಾ ಇದ್ದ ಕರ್ಮ, ಆದರೆ ಭಕ್ತಿಯಲ್ಲಿ ಮಾಡ್ತಾ ಇರಲಿಲ್ಲ. ಅದರಿಂದ ಅವನಿಗೆ ಈ ರೀತಿಯಾದಂತಹ ಒಂದು ಜೀವನ ಸಿಗತ್ತೆ ನೆಕ್ಸ್ಟ್ ಕರ್ಮಫಲದಿಂದ. ಪ್ರಾಪಂಚಿಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮೋಕ್ಷಭಿಃ ಪರಿತ್ಯಾಗೋ ವೈರಾಗ್ಯಂ ಫಲ್ಗುಕಥ್ಯತೆ. ಇದು ಭಕ್ತಿರಸಾಮೃತ ಸಿಂಧುವಿನಲ್ಲಿ ಹೇಳಿದ್ದು. ಓದಿ, ಹರೇ ಕೃಷ್ಣ, ಅರ್ಥ ಓದಿ. ಮುಕ್ತಿಯನ್ನು ಸಾಧಿಸಲು ಕಾತರರಾಗಿರುವ ವ್ಯಕ್ತಿಗಳು ದೇವೋತ್ತಮ ಪರಮಪುರುಷನಿಗೆ ಸಂಬಂಧಿಸಿದ ವಿಷಯಗಳನ್ನು ಐಹಿಕವೆಂದು ಭಾವಿಸಿ ತ್ಯಜಿಸಿದರೆ ಅವರ ತ್ಯಾಗವನ್ನು ಅಪೂರ್ಣ ಎಂದು ಹೇಳಲಾಗುತ್ತದೆ. ಭಗವಂತನಿಗೆ ಸಂಬಂಧಿಸಿದ ಯಾವುದನ್ನೂ ಒಂದು ಐಹಿಕವ ಅಂತ ಅದನ್ನ ಭಾವಿಸಿದರೆ ತ್ಯಜಿಸಬಾರದು ಅಂತ. ಉದಾಹರಣೆಗೆ ಕೆಲವರು ಉಪವಾಸ ಮಾಡ್ತಾರೆ, ಪ್ರಸಾದ ನಾನು ತಿನ್ನಲ್ಲ ಅಂತ ಬಿಡ್ತಾರೆ, ಆ ರೀತಿಯಾಗಿ. ಅಥವಾ ಕೆಲವರು ಡಯಾಬಿಟಿಕ್ ಇರ್ತಾರೆ, ದೇವರು ಸ್ವಲ್ಪ ಪ್ರಸಾದ ಸ್ವಲ್ಪ ಆದ್ರೂ ಅವರು ಸ್ವೀಕಾರ ಮಾಡಬೇಕು. ಅದು ಒಂದು ಐಹಿಕ ಅಂತ ಭಗವಂತನ ಪ್ರಸಾದ ಸ್ವೀಕಾರ ಮಾಡ್ಬೋದು. ಅಥವಾ ಏನೇ ಆಗಲಿ, ಅವನಿಗೆ ಸಂಬಂಧಪಟ್ಟ ಯಾವುದೇ ಒಂದು ಇದನ್ನು ನಾವು ತಿರಸ್ಕಾರ ಮಾಡಬಾರ್ದು, ಅಥವಾ ಅದನ್ನ ಇದು ಮಾಡಬಾರ್ದು, ಏನೋ ತ್ಯಜಿಸಬಾರದು ಅನ್ನುವಂಥದ್ದನ್ನು ಹೇಳಿದ್ರು. ಈಗ ಸಪೋಸಿಂಗ್ ಯಾರಾದರೂ ಉಪವಾಸ ಮಾಡ್ತಾ ಇದ್ರೆ ಅವತ್ತು ಅದನ್ನು ಪ್ರಸಾದವನ್ನು ಹಾಗೆ ಇಟ್ಟು ಮರುದಿನ ಸ್ವೀಕಾರ ಮಾಡಬಹುದು.
ಹೊರತು ಅದನ್ನು ಪೂರ್ತಿಯಾಗಿ ಇಗ್ನೋರ್ ಮಾಡುವಂಥದ್ದಲ್ಲ. ಅದರಿಂದ ಭಗವಂತನಿಗೆ ಸಂಬಂಧಿಸಿದ ಯಾವುದೇ ವಿಷಯವಾದ್ರೂ ಅದನ್ನು ಐಹಿಕ ಅಂತ ನಾವು ತ್ಯಜಿಸಬಾರದು ಅನ್ನುವಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಹರೇ ಕೃಷ್ಣ. ಕರ್ಮಫಲದಲ್ಲಿ ಕರ್ಮ ಅಪೇಕ್ಷೆಯಾಗಲಿ ಇಲ್ಲದವನನ್ನು ನಿತ್ಯ ಸನ್ಯಾಸಿ ಎಂದು ತಿಳಿಯಬೇಕು. ಮಹಾಭಾವವಾದ ಅರ್ಜುನನೇ, ದ್ವಂದ್ವಗಳಿಂದ ಮುಕ್ತನಾದ ಇಂಥ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಹರೇ ಕೃಷ್ಣ. ಅದರಿಂದ ಈಗ ಕರ್ಮ ಫಲದಲ್ಲಿ ಭಗವಂತ ಹೇಳ್ತಾ ಇರುವಂಥದ್ದು ಏನಂದ್ರೆ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ. ಈಗ ನಾವು ಒಂದು ಕರ್ತವ್ಯ ಅಂತ ಮಾಡಿದ್ಮೇಲೆ ಆ ಕರ್ಮ ಅದರಿಂದ ನಮ್ಗೇನು ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಇರುತ್ತೆ, ಆ ರಿಸಲ್ಟ್ ಅನ್ನ ನಾವು ಅದನ್ನು ಅಪೇಕ್ಷಿಸುವುದೂ ಇಲ್ಲ, ಅದು ಅಥವಾ ಆ ರಿಸಲ್ಟ್ ಬಂದಾಗ ಅದನ್ನು ತಿರಸ್ಕಾರ ಮಾಡುವುದು ಇರಬಾರ್ದು ಅಂತ. ಆ ರೀತಿಯಾಗಿ ನಾವು ನೋಡಬೇಕು. ಕರ್ಮಫಲದಲ್ಲಿ ತಿರಸ್ಕಾರವಾಗಲಿ ಅಪೇಕ್ಷೆಯಾಗಲಿ ಇಲ್ಲದವನು ಅವನೇ ನಿತ್ಯ ಸನ್ಯಾಸಿ. ಕರ್ಮ ಮಾಡೋದೊಂದೇ ಅವನ ಕರ್ತವ್ಯ, ಫಲಗಳನ್ನು ನಿರೀಕ್ಷಿಸಬಾರದು ಅವನು. ಯಾರು ಆ ರೀತಿಯಾಗಿ ಬದುಕ್ತಾನೋ ಅವನೇ ನಿತ್ಯ ಸನ್ಯಾಸಿ ಅಂತ ಹೇಳ್ತಾನೆ ಭಗವಂತ. ಸನ್ಯಾಸ ನಾವು ತಿಳ್ಕೊಂಡಾಗೆ ಕರ್ಮಗಳನ್ನೇ ತ್ಯಜಿಸಿ ಆ ರೀತಿಯಾಗಿ ಮಾಡುವಂಥದ್ದಲ್ಲ. ಭಗವಂತ ಹೇಳ್ತಿದ್ದಾನೆ ನಿತ್ಯ ಸನ್ಯಾಸಿ ಯಾರು? ಕರ್ಮ ಫಲಗಳನ್ನು ತ್ಯಜಿಸುವವನು ನಿತ್ಯ ಸನ್ಯಾಸಿ. ಅಂದ್ರೆ ಅದರ ಬಗ್ಗೆ ಅವನು ಬೇಕು ಅಂತ ಅದನ್ನು ಬಯಸುವುದೂ ಇಲ್ಲ, ಅದನ್ನು ತಿರಸ್ಕಾರ ಮಾಡುವುದೂ ಇಲ್ಲ. ಅದರಿಂದ ದ್ವಂದ್ವಗಳಿಂದ ಯಾರು ಅಂದ್ರೆ ಯಾರು ಈ ರೀತಿಯಾಗಿ ದ್ವಂದ್ವಗಳಿಂದ ಮುಕ್ತರಾಗ್ತಾರೆ ಅಂದ್ರೆ ಇದನ್ನು ಆಗಲಿಕ್ಕೆ ಒಂದೇ ಇದು ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಕೋಬೇಕು. ಮನಸ್ಸನ್ನು ಪೂರ್ತಿಯಾಗಿ ಭಗವಂತನಿಗೆ ಅರ್ಪಿಸಿಬಿಡ್ಬೋದು. ಆಗ ನಮಗೆ ಈ ದ್ವಂದ್ವತೆಯಿಂದ ಮುಕ್ತಿ ಸಿಗತ್ತೆ. ಇಂತಹ ಮನುಷ್ಯನು ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಫಲಾಸಕ್ತಿ ಇಲ್ಲದ ಕರ್ಮಕ್ಕೆ ಪ್ರತಿಕ್ರಿಯೆ ಇಲ್ಲ. ಅದರಿಂದ ನಾವು ಫಲವನ್ನು ಅಪೇಕ್ಷಿಸದೆ ಮಾಡಿದ ಕೆಲಸಗಳಿಂದ, ಅದು ಪುಣ್ಯ ಕೆಲಸಗಳಿರ್ಬೋದು ಅಥವಾ ಪಾಪದ ಕೆಲಸಗಳೇ ಇರಬಹುದು. ಅಂದ್ರೆ ಈಗ ಪಾಪದ ಕೆಲಸ ಮಾಡಬೇಕು ಅಂತಲ್ಲ, ಫಲಾಪೇಕ್ಷೆ ಇಲ್ಲದೆ ಎಲ್ಲ ಭಗವಂತನಿಗೆ ಅರ್ಪಿಸಿ ಏನೋ ಒಂದು ಕೆಟ್ಟದನ್ನು ಮಾಡೋದಂತಲ್ಲ. ಭಗವಂತ ಹೃದಯದಲ್ಲಿದ್ದಾಗ ಅವನು ಪ್ರೇರಣೆಪನ ಮಾಡೋದಿಲ್ಲ, ಪಾಪಗಳನ್ನು ಮಾಡಲಿಕ್ಕೆ ಅವನು ಕೊಡೋದಿಲ್ಲ. ಅದು ಅವನ ಅಂದ್ರೆ ಖಂಡಿತವಾಗಿ. ಆದರೆ ನಾವು ಭಕ್ತಿಯನ್ನು ಮಾಡಬೇಕು. ಹರಿನಾಮ ಸ್ಮರಣೆಯನ್ನು ಪ್ರತಿನಿತ್ಯ ಮಾಡೋದ್ರಿಂದ ಅವನು ನಮ್ಮನ್ನ ಆ ಒಂದು ಪ್ರೇರೇಪಣೆಯಿಂದ ಹಿಡಿತದಲ್ಲಿ ಇಟ್ಕೊಳ್ತಾನೆ. ಅಂದ್ರೆ ಅದು ಅವನ ಮಾರ್ಗದರ್ಶನ. ಅದರಿಂದ ಅವನು ಬಂಧನದಿಂದ ಪಾರಾಗ್ತಾನೆ. ಅಂದ್ರೆ ಯಾವಾಗ ನಮ್ಗೆ ಪಾಪಗಳು ನಶಿಸ್ತಾವೋ, ಝೀರೋ ಆಗ್ತಾವೋ, ಮತ್ತೆ ಪುಣ್ಯಗಳಿದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೇವೆ. ಇಲ್ಲ ಅಂದ್ರೆ ಭಕ್ತಿಯನ್ನು ಮಾಡಿದ್ರೆ ಯಾವ ಕರ್ಮಗಳನ್ನು ನಾವು ಅಪೇಕ್ಷಿಸದೇ ಇದ್ರೆ ಭಗವಂತನ ಸಾಕ್ಷಾತ್ಕಾರ ನಮಗೆ ಆಗತ್ತೆ ಅನ್ನೋದನ್ನ ಇಲ್ಲ ಅವನು ಹೇಳ್ತಾನೆ. ಸುಲಭವಾಗಿ ಐಹಿಕ ಬಂಧನದಿಂದ ಪಾರಾಗುತ್ತಾನೆ ಮತ್ತು ಸಂಪೂರ್ಣವಾಗಿ ಮುಕ್ತನಾಗುತ್ತಾನೆ. ಅದರಿಂದ ಭಕ್ತಿಯಲ್ಲಿ ಮಾಡುವಂತಹ ಕೆಲಸದಿಂದ ನಮಗೆ ಪಾಪ ಪುಣ್ಯದ ನಂಟಿರುವುದಿಲ್ಲ. ಉದಾಹರಣೆಗೆ ಇವರ ಹೆಸರು ಹರಿದಾಸ್ ಠಾಕೂರ್. ಇವರು 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳ ಸಮಯದಲ್ಲಿ ಅವರ ಶಿಷ್ಯರಾಗಿರ್ತಾರೆ. ಇವರು ಹರಿದಾಸ್ ಠಾಕೂರ್ ಅವರು ಮುಸಲ್ಮಾನ್ ಫ್ಯಾಮಿಲಿಯಲ್ಲಿ ಹುಟ್ಟಿದವರು. ಆದರೆ ಅವರು ಈ ಹರಿನಾಮದ ಆಕರ್ಷಣೆಯಿಂದ ಪ್ರತಿನಿತ್ಯ 3 ಲಕ್ಷ ಹರಿನಾಮ ಸ್ಮರಣೆಯನ್ನು ಮಾಡ್ತಾ ಇದ್ರು. ಎಷ್ಟು ಮಾಡ್ತಾ ಇದ್ರು? ಪ್ರತಿನಿತ್ಯ 3 ಲಕ್ಷ. 3 ಲಕ್ಷ ಸಲ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಅಂತ ಹೇಳ್ತಾ ಇದ್ರು. ಆ ರೀತಿಯಾಗಿ ಅವರ ಹರಿನಾಮಕ್ಕೆ ಅವರ ಆ ಒಂದು ಸೆಳೆತವನ್ನ ನೋಡಿ ಚೈತನ್ಯ ಮಹಾಪ್ರಭುಗಳವರಿಗೆ ಏನೋ ನಾಮಾಚಾರ್ ಅಂತ ಬಿರುದು ಕೊಡ್ತಾರೆ. ಆಗ ಅವರ ಕೆಲವು ಶಿಷ್ಯರು ನಾನ್ ಮುಸ್ಲಿಮ್ಸ್ ಅಂದ್ರೆ ಈ ಹಿಂದೂಗಳಲ್ಲಿ ನಮ್ಮವರೇ ಕೆಲವು ಅಂದ್ರೆ ಶಿಷ್ಯರು ಚೈತನ್ಯ ಮಹಾಪ್ರಭುಗಳಿಗೆ ಅವರಿಗೆ ಅಸೂಯೆ ಬರುತ್ತೆ. ಇವರು ಹೇಗೆ ಬೇರೆ ಅಂದ್ರೆ ಧರ್ಮ ಅಂದ್ರೆ ಅವರು ಆಗಿಯೂ ಈ ರೀತಿಯಾಗಿ ಅವರಿಗೆ ಇಂತಹ ಬಿರುದು ಸಿಕ್ಕಿದೆಯಲ್ಲ, ಯಾಕೆಂದ್ರೆ ಅವರು ಕೃಷ್ಣ ಪ್ರಜ್ಞೆಗೆ ಮಾರು ಹೋಗಿ ಆ ಹರಿನಾಮದ ಸೆಳೆತಕ್ಕೆ ಒಳಗಾಗಿ ಅವರು ಆ ರೀತಿಯಾಗಿ ಜಪ ಮಾಡ್ತಾ ಇದ್ರು. ಅವರಿಗೆ ಇಡೀ ರಾತ್ರಿ ಜಪ ಮಾಡ್ತಾ ಇದ್ರು. ಆದರೆ ಅವ್ರು ಏನು ಮಾಡ್ತಾರೆ, ಉಳಿದವರು ಇವರಿಗೆ ಹೇಗಾದ್ರೂ ಮಾಡಿ ಒಂದು ಕೆಟ್ಟ ಹೆಸರು ತರಬೇಕು ಅಂದ್ಬಿಟ್ಟು ಅವರಿನ ಒಂದು ವೇಶ್ಯ ಹತ್ರ ಹೋಗಿ ಅವಳನ್ನ ನೀನು ಹೋಗಿ ಅವರ ಜೊತೆ ಸಂಘ ಮಾಡು ಅಂತ ಕಳಿಸ್ತಾರೆ. ಆ ವೇಶ್ಯೆ ಹಣ ತಗೊಂಡು ಬರ್ತಾಳೆ ಅವ್ರ ಮನೆಗೆ. ಸಾಯಂಕಾಲ ಬರ್ತಾಳೆ. ಅವಳು ಬಂದು
ಅವ್ರು ಕೇಳ್ತಾರೆ, ಏನಮ್ಮ, ಯಾಕೆ ಬಂದಿದೆ, ಏನ್ ಬೇಕು ಅಂತ. ಅವಳು ಹೇಳ್ತಾಳೆ, ಇಲ್ಲ ನಿಮ್ ಸಂಘ ಮಾಡಬೇಕು ನನಗೆ. ಅವ್ರು ಹೇಳ್ತಾರಂತೆ, ಆಯ್ತು, ನಾನು ಜಪ ಮಾಡ್ತಾ ಇದ್ದೇನೆ, ಈ ಹರಿನಾಮ ಸ್ಮರಣೆ ನಂದು 3 ಲಕ್ಷದ ಜಪ ಮುಗಿದ ಮೇಲೆ ನಿನ್ನ ಇಚ್ಛೆಯನ್ನು ನಾನು ಈಡೇರಿಸ್ತೇನೆ ಅಂತ ಹೇಳೋದು. ಅವರು ತಮ್ಮ ಜಪದಲ್ಲಿ ಮಗ್ನರಾಗ್ತಾರೆ. ಇವಳು ಅಲ್ಲೇ ಕೂತು ಕಾಯ್ತಾಳೆ. ಇಡೀ ರಾತ್ರಿ ಹೋಗುತ್ತೆ, ಮುಗಿಯುತ್ತೆ, ಅವ್ರ ಜಪ ಮುಗಿಯೋದಿಲ್ಲ. ಅವಳೇನ್ ಮಾಡ್ತಾಳೆ, ಅಲ್ಲಿಂದ ಹೋಗ್ತಾಳೆ. ಅವಳು ಹೇಳ್ತಾಳೆ, ನಾಳೆ ನಾನು ಮತ್ತೆ ಬರ್ತೇನೆ ಸಾಯಂಕಾಲ ಇವತ್ತು ಅಂತ. 2ನೇ ದಿನನೂ ಅದೇ ಕೆಲಸ. ಪಾಪ ಅವರಿಗೆ ಹರಿದಾಸ್ ಠಾಕೂರಿಗೆ ನಾಮಸ್ಮರಣೆ ಮುಗಿಯೋದಿಲ್ಲ, ಅಷ್ಟು ಜಪ ಮಾಡ್ಬೇಕು ಅವರು. ಅಂದ್ರೆ ಅಷ್ಟು ಕಟ್ಟುನಿಟ್ಟಾಗಿ ಅವ್ರು ಮಾಡ್ತಾ ಇದ್ರಂತೆ. ಸೊ ಇವಳು ಮತ್ತೆ 2 ದಿವಸ 3 ದಿವಸ ಆದ್ಮೇಲೆ ಅವಳು ಕ್ಷಮೆ ಕೇಳ್ತಾಳೆ ಅವ್ರ ಹತ್ರ. ನಾನು ಎಂತಹ ಕೆಟ್ಟ ಕೆಲಸಕ್ಕೆ ಬಂದಿದ್ದೆ ಇಲ್ಲಿ, ನೀವು ನನ್ನನ್ನು ಕ್ಷಮಿಸಿ ಅಂತ ಅವಳು ಶಿಷ್ಯೆಯಾಗಿ ಮಾರ್ಪಡ್ತಾಳೆ. ಅವಳು ಹರಿನಾಮ ದೀಕ್ಷೆಯನ್ನು ಅವ್ರ ಹತ್ರ ಪಡಿತಾಳೆ, ಹರಿನಾಮ ಸ್ಮರಣೆಯನ್ನು ಸ್ಟಾರ್ಟ್ ಮಾಡ್ತಾಳೆ. ಸೊ ಇದು ಅಂದ್ರೆ ಉದಾಹರಣೆ ನೋಡಿ ಹೇಗೆ ಅಂತ. ಶ್ರೀಲಾ ಪ್ರಭುಪಾದರು ಯಾವಾಗಲೂ ಹೇಳ್ತಾರೆ, ನಮ್ಮ ಹತ್ರ ಒಂದು ಕೃಷ್ಣ, ಒಂದು ಮಾಯೆ, ಎರಡೂ ಅಕ್ಕಪಕ್ಕದಲ್ಲೇ ಇರುತ್ತೆ ಅಂತ. ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ತೇವೆ ಅನ್ನೋದು ನಮಗೆ ಬಿಟ್ಟಿದ್ದು ಅಂತ. ಅದೇ ನಾವು ಮಾಯೆ ಆಯ್ಕೆಗೆ ಹೋದ್ರೆ ನಮಗೆ ಕರ್ಮ ಬಂಧನ ಇದ್ದೇ ಇದೆ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಾವಿದ್ರೆ ಈ ಕರ್ಮ ಬಂಧನಗಳು ಇರುವುದಿಲ್ಲ. ಅದರಿಂದ ಅವರಿಗೆ ಯಾವುದೇ ರೀತಿಯಾದಂಥ ಅವಳು ಬಂದಿದ್ದಾಳೆ, ಏನು ಕೇಳ್ತಾ ಇದ್ದಾಳೆ ಅನ್ನುವಂಥದ್ರ ಪರಿವೇ ಅಲ್ಲ ಅವರಿಗೆ. ಮುಖ್ಯವಾಗಿ ಹರಿನಾಮ ಸ್ಮರಣೆಯೇ ಇಂಪಾರ್ಟೆಂಟ್. ಅದರಿಂದ ಅವ್ರು ಏನು ಮಾಡ್ತಾರೆ, ನಿನ್ನ ಇಚ್ಛೆ ನಾನು ಈಡೇರಿಸ್ತೇನೆ, ನೀನು ವೇಟ್ ಮಾಡು ಅಂತಾನೆ ಹೇಳ್ತಾ ಇದ್ದಾರೆ ಹೊರತು ಅವಳ ಹತ್ರ ಆಗ್ತಾ ಇಲ್ಲ ವೇಟ್ ಮಾಡಲಿಕ್ಕೆ. ಅವರು ಹರಿನಾಮ ಸ್ಮರಣೆಯ ಪ್ರಭಾವದಲ್ಲಿ ಅವಳು ಅವ್ರ ಹತ್ರ ಕ್ಷಮೆ ಕೇಳಿ ಅವಳು ಸಹಿತ ನಾನು ಎಂಥ ಕೆಲಸ ಮಾಡ್ತಾ ಇದ್ದೇನೆ ಅನ್ನುವಂಥದ್ದು ಅವಳಿಗೆ ಗೊತ್ತಾಗತ್ತೆ. ಅದರಿಂದ ಅವಳು ಮಾರ್ಪಾಡಾಗ್ತಾಳೆ. ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಹರೇ ಕೃಷ್ಣ. ಯಾರು ಭಕ್ತಿಯಿಂದ ಕರ್ಮವನ್ನು ಮಾಡುವವನು, ಶುದ್ಧ ಆತ್ಮನೋ ಮತ್ತು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸುವವನು, ಅವನು ಎಲ್ಲರಿಗೂ ಪ್ರಿಯನಾದವನು ಮತ್ತು ಅವನಿಗೆ ಎಲ್ಲಾ ಪ್ರಿಯರಾದವನು. ಅವನು ಕರ್ಮವನ್ನು ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಹರೇ ಕೃಷ್ಣ. ಅದರಿಂದ ಭಕ್ತಿಯಿಂದ ಕರ್ಮವನ್ನ ಮಾಡ್ತಾನೋ ಬಹಳ ಮುಖ್ಯ. ಭಗವದ್ಗೀತೆಯಲ್ಲಿ ಭಕ್ತಿಯೇ ಪ್ರಧಾನ. ಇಲ್ಲಿ ಯಾರು ಅವನ ಪ್ರತಿನಿತ್ಯದ ಕರ್ತವ್ಯ, ದಿನನಿತ್ಯದ ಕೆಲಸಗಳನ್ನು ಅವನು ಮಾಡ್ತಾನೆ, ಆದ್ರೆ ಅದನ್ನ ಭಕ್ತಿಯಲ್ಲಿ ಮಾಡ್ತಾನೆ ಅಂತವನು ಶುದ್ಧ ಆತ್ಮನು, ಮನಸ್ಸನ್ನ ಇಂದ್ರಿಯಗಳನ್ನು ನಿಯಂತ್ರಿಸುವವನು, ಅವನು ಎಲ್ಲರಿಗೂ ಪ್ರಿಯನಾಗ್ತಾನೆ ಅಲ್ವಾ. ಈಗ ನಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡತ್ತೆ ಅಲ್ವಾ. ಹೀಗೆ ಏನು ಒಬ್ರು ಈ ತರ ಇದ್ದಾಗ ನಮ್ಗೆ ಅವ್ರ ಮೇಲೆ ಗೌರವ ಜಾಸ್ತಿ ಆಗುತ್ತೆ, ನಾವು ಅವರನ್ನ ಪೂಜಿಸ್ಲಿಕ್ಕೆ ಶುರು ಮಾಡ್ತೇವೆ, ಗುರುವಾಗಿ ಸ್ವೀಕಾರ ಮಾಡ್ತೇವೆ. ಅಂತಹ ಶುದ್ಧ ಆತ್ಮ ಅವರು ಎಲ್ಲರಿಗೂ ಪ್ರಿಯರಾಗ್ತಾರೆ ಮತ್ತು ಅವನು ಎಲ್ಲರಿಗೂ ಪ್ರಿಯ, ಅಂದ್ರೆ ಎಲ್ಲರೂ ಅವರಿಗೆ ಪ್ರಿಯರು, ಎಲ್ಲರನ್ನೂ ಅವರು ಒಂದೇ ರೀತಿಯಾಗಿ ನೋಡ್ತಾರೆ. ಮತ್ತೆ ಅವರು ಕರ್ಮ ಮಾಡುತ್ತಿದ್ದರೂ ಅವುಗಳಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಇದು ಬಹಳ ಬಹಳ ಮುಖ್ಯ. ಇಲ್ಲಾಂದ್ರೆ ನಾವು ಸಿಕ್ಕಾಕಿಕೊಂಡು ಏನೇನೋ ಆಗ್ತಾ ಇರುತ್ತೆ. ಅದರಿಂದ ಎಲ್ಲವನ್ನೂ ನಾವು ಭಗವಂತನಿಗೋಸ್ಕರ ಅಂತ ಮಾಡಿ ಕರ್ಮವನ್ನು ಅಪೇಕ್ಷಿಸದೆ ಕೆಲಸವನ್ನ ಮಾಡಬೇಕು. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ಮೀಮಾಂಭಸ. ಹರೇ ಕೃಷ್ಣ. ಫಲಗಳನ್ನು ಭಗವಂತನಿಗೆ ಅರ್ಪಿಸಿ ಯಾರು ನಿರ್ಲಿಪ್ತನಾಗಿ ಕರ್ತವ್ಯಗಳನ್ನು ಮಾಡುವವನು, ಆತನಿಗೆ ತಾವರೆ ಎಲೆಗೆ ಹೇಗೆ ನೀರಿನ ಲೇಪವಿಲ್ಲೋ ಹಾಗೆ ಪಾಪದ ಲೇಪವಿಲ್ಲ. ನೋಡಿ, ನೀವು ಈಗ ಭಗವಂತನ ಭಕ್ತಿಯಲ್ಲಿದ್ದು ನೀವು ನಿಮ್ಮ ಕೆಲಸಗಳನ್ನ ಮಾಡ್ತಾ ಹೋಗಿ, ಏನಾಗತ್ತೆ ನಮ್ಗೆ ಆವಾಗ ಪ್ರತಿನಿತ್ಯ ಶ್ರೀಲ ಪ್ರಭುಪಾದರು ಏನು ಹೇಳಿದ್ದಾರೆ, ಈಗ ಇರತ್ತೆ ನಮಗೆ, ನಾವು ಎಲ್ಲವನ್ನ ಒಂದೇ ಸಲ ಇರುವ ನಮ್ಮ ಚಾಲೆಂಜಸ್ ಅನ್ನ ಎಲ್ಲವನ್ನ ಒಂದೇ ದಿನದಲ್ಲಿ ಗೆಲ್ಲಿಕ್ಕೆ ಆಗೋದಿಲ್ಲ. ಆದರೆ ಕ್ರಮೇಣವಾಗಿ ನೀವು ಅದೆಲ್ಲವನ್ನ ಗೆಲ್ತಾ ಬರ್ತೀರಾ ಒಂದೊಂದನ್ನೇ. ಆದರೆ ಶುದ್ಧ ಭಕ್ತಿಯನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮೊದಲನೇ ಹೆಜ್ಜೆ ಹರಿನಾಮ ಸ್ಮರಣೆ. ಅದರಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ನಾವು ಜಪಿಸುವುದರಿಂದ 16 ರೌಂಡ್ 17 ರೌಂಡ್ ಆ ರೀತಿಯಾಗಿ 16 ರೌಂಡ್ ಆದರೆ ಮಿನಿಮಮ್ 16 ರೌಂಡ್ ಆದರೆ 1 ರೌಂಡ್ 2 ರೌಂಡ್ 4 ರೌಂಡ್ ಆ ಥರ ಜಾಸ್ತಿ ಮಾಡ್ಕೊಳ್ತಾ ನೀವು ಬರ್ಬೋದು. ಆದರೆ ಅಟ್ಲೀಸ್ಟ್ ಈಗ ನೀವು ಮಿನಿಮಮ್ 1 ರೌಂಡ್ ಆದರೂ ಪ್ರತಿನಿತ್ಯ ಮಾಡೋದ್ರಿಂದ ಏನಾಗುತ್ತೆ, ನಿಮಗೆ ಆ ಒಂದು ಹರಿಯ ಪ್ರೇರಣೆ ಆಗತ್ತೆ. ಸನ್ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ಆವಾಗ ನಿಮ್ಮ ಜೀವನದ ಯಾವುದೇ ಕಷ್ಟಗಳಿದ್ರೂ ಅವನು ಅದನ್ನು ಹ್ಯಾಂಡಲ್ ಮಾಡ್ತಾನೆ. ಅದರಿಂದ ನಾವು ಯಾವುದೇ ಒಂದು ಅಪೇಕ್ಷೆ ಇಟ್ಕೊಳ್ಳೋದೇನೆ
ನಮ್ಮ ಕರ್ತವ್ಯ ಅಂತ ಎಲ್ಲವನ್ನ ಮಾಡ್ಕೊಂಡು ಹೋದಾಗ ಈ ರೀತಿಯಾಗಿ ನಾವು ತಾವರೆ ಎಲೆಯ ಥರ ಹೇಗೆ ಅದು ನೀರಲ್ಲೇ ಇದ್ರು ಆ ನೀರಿಗೆ ಅಂಟ್ಕೊಳ್ಳೋದಿಲ್ವೋ ಆ ರೀತಿಯಾಗಿ ನಾವು ಈ ಐಹಿಕ ಪ್ರಪಂಚದಲ್ಲೇ ಇದ್ರು ಈ ಕರ್ಮ ಬಂಧನಗಳಿಗೆ ಅಂಟ್ಕೊಳ್ಳದೇನೆ ನಮ್ಮ ಜೀವನವನ್ನ ಮುಗಿಸ್ಕೊಂಡು ಹೋಗುವಾಗ ಏಳನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ಭಗವತ್ ಪ್ರಾಪ್ತಿ 8ನೇ ಅಧ್ಯಾಯ ಭಗವತ್ ಪ್ರಾಪ್ತಿ 8ನೇ ಅಧ್ಯಾಯದಲ್ಲಿ ಹೇಗೆ ನಾವು ಭಗವತ್ ಪ್ರಾಪ್ತಿಯನ್ನು ಮಾಡ್ಬೋದು ಈ ರೀತಿಯಾಗಿ ಇದೆಲ್ಲ ಪೀಠಿಕೆ ಕರ್ಮಯೋಗ ಬಗ್ಗೆ ಹೇಳ್ತಾನೆ. ಆದರೆ 7ನೇ ಅಧ್ಯಾಯದಿಂದ ಭಕ್ತಿ ಯೋಗ ಸ್ಟಾರ್ಟ್ ಆಗುತ್ತೆ. ಆ ಭಕ್ತಿ ಯೋಗದಲ್ಲಿ ಭಕ್ತಿಯನ್ನ ಹೇಗೆ ಮಾಡುವುದು ಭಗವಂತ ಅದರ ಬಗ್ಗೆ ಇನ್ನೂ ಹೆಚ್ಚು ಇದರಲ್ಲಿ ಹೇಳ್ತಾನೆ. ಮುಖ್ಯವಾದ ರಹಸ್ಯತಮವಾದಂತಹ ಜ್ಞಾನವನ್ನ ಆ ಭಕ್ತಿ ಯೋಗಗಳಲ್ಲಿ ಅವನು ಕೊಡ್ತಾನೆ. ಆದ್ರೆ ಈಗೇನಿದ್ರೆ ಇದು ಪೀಠಿಕೆ, ಇದು ಒಂಥರ ನಮಗೆ ಭಕ್ತಿ ಮಾಡಲಿಕ್ಕೆ ಹೇಗೆ ನಾವು ಈ ರೀತಿಯಾಗಿ ನಾವು ನಮ್ಮನ್ನು ನಾವು ರೆಡಿ ಮಾಡಿಕೊಂಡಾಗ ನಮ್ಮಲ್ಲಿ ಆಗುವಂತಹ ಭಕ್ತಿ ಕಾರ್ಯಗಳಿಂದ ನಾವು ಭಗವತ್ ಪ್ರಾಪ್ತಿಯನ್ನ ಪಡೆಯಬಹುದು, ಈ ಜನ್ಮದಲ್ಲಿಯೇ ಪಡೆಯಬಹುದು ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾರೆ ಅಂದ್ರೆ ಖಂಡಿತವಾಗಿಯೂ ನಾವು ಮುಕ್ತಿಯನ್ನ ಪಡಿತೇವೆ ಇದೇ ಜನ್ಮದಲ್ಲಿ. ಆದರೆ ಅವ್ರು ಹೇಳಿದ ಇನ್ಸ್ಟ್ರಕ್ಷನ್ಸ್ ನಾವು ಕರೆಕ್ಟಾಗಿ ಫಾಲೋ ಮಾಡಬೇಕು. ಪ್ರತಿನಿತ್ಯ ಅವ್ರು ಹೇಳ್ತಾರೆ ಈ ಏನೋ ಇಷ್ಟೇ ಬೇಕಾಗಿರೋದು ಅವರಿಗೆ 16 ರೌಂಡ್ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು ನಾವು ಪ್ರತಿನಿತ್ಯ. ಮತ್ತೆ ಈ 4 ಭಕ್ತಿಯ ನಿಯಂತ್ರಕ ತತ್ವಗಳ ಬಗ್ಗೆ ಹೇಳಿದ್ದಲ್ಲ, 4 ಭಕ್ತಿಯ ನಿಯಂತ್ರಕ ತತ್ವಗಳು ಯಾವ್ದು ಅಂತ ಹೇಳಿದೆ ನಾನು? ಯಾರಾದ್ರು? ಮಾಂಸ ಭಕ್ಷಣೆ ಮಾಡಬಾರದು, ಜೂಜಾಡಬಾರ್ದು, ಮಾಡಬಾರದು, ಮತ್ತೆ ಪರಸ್ತ್ರೀಯ ಸಂಘ ಮಾಡಬಾರ್ದು, ಪರಸ್ತ್ರೀ ಸಂಘ ಮಾಡಬಾರ್ದು, ಇಲ್ಲಿಸಿಟ್ ಅಂದ್ರೆ ಇಲ್ಲಿಸಿಟ್ ರಿಲೇಶನ್ಶಿಪ್, ಅನೈತಿಕ ಸಂಬಂಧ ಅಂತಲ್ಲ, ಅನೈತಿಕ ಸಂಬಂಧಗಳನ್ನ ಮಾಡಬಾರ್ದು, ಮಾಂಸ ಭಕ್ಷಣೆ ಮಾಡಬಾರ್ದು, ಜೂಜಾಡಬಾರ್ದು, ಮತ್ತೆ ಸೇವನೆ, ಮದ್ಯ ಟೀ ಕಾಫಿ ಸಹಿತ ಬಿಡಬೇಕು. ಇಂಟಾಕ್ಸಿಕೇಶನ್, ಅದು ಟೋಟಲ್ ನಶೆಯ ಯಾವುದೇ ಪದಾರ್ಥಗಳು ನಶೆಗೆ ಕನೆಕ್ಟ್ ಆಗಿರುವಂತಹದ್ದು, ಈ ಕ್ಯಾಫೆನ್ ವಿಫೆನ್ ಇರುವಂತಹದ್ದು ಯಾವುದೇ ಪದಾರ್ಥವನ್ನು ನಾವು ಸೇವಿಸಬಾರ್ದು, ಆವಾಗ ಪ್ಯೂರ್ ಆಗ್ತಾ ಹೋಗ್ತದೆ. ಆದ್ರಿಂದ ಈ ರೀತಿಯಾದ ಇದೆಲ್ಲ ಪೀಠಿಗೆ ಭಕ್ತಿ ಮಾಡ್ಲಿಕ್ಕೆ ಅಷ್ಟು ಮಾಡ್ಕೊಂಡು ಭಕ್ತಿಯನ್ನು ಮಾಡ್ತಾ ಹೋದಾಗ ಆಟೋಮೆಟಿಕಲಿ ನಮಗೆ ಇನ್ವಾಲ್ವ್ ಆಗತ್ತೆ ಇನ್ನು ಹರಿಯ ಇದರಲ್ಲಿ. ಬಾಕಿ ಎಲ್ಲ ಅವ್ನು ನೋಡ್ಕೊಳ್ತಾನೆ. ಇಷ್ಟು ನಾವು ಮಾಡಬೇಕು ಅನ್ನೋದು. ಇದು ಶ್ರೀಲಾ ಪ್ರಭುಪಾದ ಒಂದು ಚಿಕ್ಕ ವಿಡಿಯೋ, ಹೇಗೆ ಅವರು ಪದ್ಮಪತ್ರ ಅಂದ್ರೆ ಇಷ್ಟೊಂದು ಜನ ಭಕ್ತರಲ್ಲಿ ಎಲ್ಲಾ ರೀತಿಯ ಭಕ್ತರು ಇದ್ರು ಅವ್ರ ಹತ್ರ. ಅವರು ಇನ್ಫ್ಯಾಕ್ಟ್ ಅಮೆರಿಕಾನಲ್ಲಿ ಹೋಗಿ ಕೃಷ್ಣ ಪ್ರಜ್ಞೆಯನ್ನ ಅಂದ್ರೆ ಈ ಭಗವದ್ಗೀತೆಯ ಜ್ಞಾನವನ್ನ ಅವರು ಬೇರೆಯವರಿಗೆ ಉಪದೇಶ ಮಾಡಿದ್ದೇ ಡ್ರಗ್ ಅಡಿಕ್ಟ್ಸ್ ಯಾರು ನಶೆಯಲ್ಲಿ ಇರ್ತಾರೋ ಅವರಿಗೆ ಅವ್ರ ಜೊತೆ ರೂಮ್ ಶೇರ್ ಮಾಡ್ಕೊಂಡಿದ್ರು ಅವರು ಉಳ್ಕೊಳ್ಳುವಾಗ. ಅಂದ್ರೆ ಅಷ್ಟು ಅವ್ರದ್ದು ಒಂದು ಪ್ರಭುಪಾದ ಲೀಲಾಮೃತ ಅಂತ ಪುಸ್ತಕ ಇದೆ, ಅದರಲ್ಲಿ ನೀಟಾಗಿ ಬರೆದಿದ್ದಾರೆ ಅವರ ಜರ್ನಿಯನ್ನ ಪೂರ್ತಿಯಾಗಿ. ಅದನ್ನ ಓದ್ಲಿಕ್ಕೆ ಹೋದಾಗ ನಮಗೆ ಅನ್ಸತ್ತೆ ಅವರು ಪಟ್ಟಿರುವ ಕಷ್ಟಗಳಲ್ಲಿ ನಾವು ಅಂದ್ರೆ 1% ಎಫರ್ಟ್ ಅನ್ನು ನಾವು ಹಾಕ್ತಾ ಇಲ್ಲ ಅಂತ ಕೃಷ್ಣ ಪ್ರಜ್ಞೆಗೆ ಇವಾಗ. ಸೊ ಇದು ಒಂದು ಅವರ ಚಿಕ್ಕ ವಿಡಿಯೋ ನಿಮಗೆ ಹೇಗಿತ್ತು ಅವರ ಸಮಯ ಅಲ್ಲಿ ಅಮೆರಿಕಾನಲ್ಲಿ. ಹರೇ ಕೃಷ್ಣ. ಸೊ ಅಷ್ಟೊಂದು ಭಕ್ತರ ಮಧ್ಯದಲ್ಲಿ ಅವರು ಹೇಗಿರ್ತಾ ಇದ್ರು ಅಂತ ಶ್ರೀಲ ಪ್ರಭುಪಾದ ಅಂತವರ ಎಲ್ಲ ಇದರಲ್ಲಿಯೂ, ಯಾಕೆ ಅದೆಲ್ಲ ಭಗವಂತನ ಅವನ ಡೈರೆಕ್ಷನ್ ಅವರು ಒಂದು ಇನ್ಸ್ಟ್ರೂಮೆಂಟ್ ಮಾತ್ರ, ಒಂದು ಶಸ್ತ್ರ ಆಗ್ಬೇಕು ನಾವು ಅಂತ. ವಿದ್ಯಾ ವಿನಯ ಸಂಪನ್ನೆ ಬ್ರಹ್ಮಣೆ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತ ಸಮದರ್ಶಿನ.
ನಮ್ರ ನಮ್ರರಾದ ಜ್ಞಾನಿಗಳು ನಿಜವಾದ ಜ್ಞಾನವನ್ನು ಪಡೆದವರಾದುದರಿಂದ ವಿದ್ಯಾವಿನಯ ಸಂಪನ್ನ ಆದ ಬ್ರಾಹ್ಮಣನು ಹಸುವನ್ನು, ಆನೆಯನ್ನು, ನಾಯಿಯ ಮಾಂಸವನ್ನು ತಿನ್ನುವವನನ್ನು ಅಂತ್ಯಜನನು ಒಂದೇ ರೀತಿ ಅಂತ್ಯಜನನು ಕಾಣುತ್ತಾರೆ. ಒಂದೇ ರೀತಿ ಕಾಣುತ್ತಾರೆ. ಈಗ ನಾಯಿ ಮಾಂಸ ತಿನ್ನುವಂತ ಅಂತ ಅತ್ಯಂತ ಕೆಳಮಟ್ಟದವನು ಅಂತ ಅಂತ್ಯಜ ಅಂತ. ನಾಯಿ ಮಾಂಸ ತಿನ್ನುವವನಕ್ಕಿಂತ ಇನ್ನೂ ಕೆಳಮಟ್ಟದವ್ರು ಯಾರಿರ್ತಾರೆ ಅಂತ. ಅದರಿಂದ ಆದ್ರೆ ಯಾರು ಈ ರೀತಿಯಾಗಿ ಅಂದ್ರೆ ಜ್ಞಾನಿ ಎಲ್ಲವನ್ನ ತಿಳ್ಕೊಂಡಿರ್ತಾನೆ, ಈ ಕರ್ಮ ಸನ್ಯಾಸವನ್ನ ಅಂದ್ರೆ ನಿಷ್ಕಾಮ ಕರ್ಮವನ್ನ ಮಾಡ್ತಾನೆ, ಅಂಥವನು ಎಲ್ಲರನ್ನು ಒಂದೇ ರೀತಿಯಾಗಿ ನೋಡ್ತಾನೆ. ಯಾಕೆ ಅಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿರುವಂತಹ ಪ್ರತಿಯೊಂದು ಜೀವಿಯ ಹೃದಯದಲ್ಲಿ ಪರಮಾತ್ಮ ಇರ್ತಾನೆ. ಸೊ ಆ ಪರಮಾತ್ಮನನ್ನ ನೋಡಿರುವುದರಿಂದ ಅವನಿಗೆ, ಯಾಕೆಂದ್ರೆ ಈ ಪ್ರತಿಯೊಂದು ಜೀವಿಯು ಆ ಶರೀರವನ್ನಷ್ಟೇ ಪಡೆದಿದೆ, ಅವರು ಶರೀರ ಅಲ್ಲ ಆತ್ಮ ಅನ್ನುವಂಥದ್ದನ್ನ ಆ ಜ್ಞಾನಿ ತಿಳ್ಕೊಂಡಿರ್ತಾನೆ. ಅದರಿಂದ ಯಾವುದೇ ದಾರಿ ಅವನು ಭಗವಂತನಿಂದ ಪ್ರತ್ಯೇಕಗೊಂಡಂತಹ ಒಂದು ವಿಭಿನ್ನಾಂಶ ಜೀವಿ ಅಂತೂ ಹೌದು. ಆದರೆ ಆ ಜೀವಿಯ ಆ ಶರೀರದ ಅವನ ಹೃದಯದಲ್ಲಿ ಪರಮಾತ್ಮನೂ ಇರ್ತಾನೆ ಅಲ್ಲಿ. ಅದರಿಂದ ಎಲ್ಲರನ್ನೂ ಒಂದೇ ರೀತಿ ಅವನು ಯಾಕೆ ಕಾಣಬೇಕು ಅನ್ನೋದು ಇದಕ್ಕೋಸ್ಕರ. ಆದರೆ ನಿಜವಾದ ಭಕ್ತನಾದವನು ಏನ್ ಮಾಡ್ತಾನೆ, ತನ್ನ ಆಚರಣೆಯ ಮುಖಾಂತರ ಅವರಿಗೂ ಸಹಿತ ಭಕ್ತಿ ಮಾಡುವಂತಹ ಒಂದು ಮಾರ್ಗದರ್ಶನವನ್ನು ಕರುಣಿಸ್ತಾನೆ. ಅದರಿಂದ ಅವರು ಮುಕ್ತಿ ಪಡೆಯಬಹುದು ಅನ್ನುವಂಥದ್ದು. ಏಹಿ ಸಂಸ್ಪರ್ಶಜ ಭೋಗ ದುಃಖಯೋನಯ ಏವತೆ ಆದ್ಯಂತವಂತಹ ಕೌಂತೇಯ ನತೇಶು ರಮತೆ ಬುಧಃ. ಹರೇ ಕೃಷ್ಣ. ಹರೇ ಕೃಷ್ಣ. ವಿಷಯೇಂದ್ರಿಯಗಳ ಸಂಪರ್ಕವು ದುಃಖವನ್ನು ಉಂಟು ಮಾಡುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನಾದ ಅರ್ಜುನನೇ, ಇಂಥ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಲ್ಲಿ ಸಂತೋಷ ಪಡುವುದಿಲ್ಲ. ಹರೇ ಕೃಷ್ಣ. ವಿಷಯೇಂದ್ರಿಯಗಳ ಸಂಪರ್ಕ, ಇಂದ್ರಿಯ ತೃಪ್ತಿಯ ಬಯಕೆ. ಸೊ ಅದೇನಾಗತ್ತೆ ಅಂದ್ರೆ ವಿವೇಕಿ ಆದವನು ಅದನ್ನ ಮಾಡುವುದಿಲ್ಲ. ಯಾರೋ ಜ್ಞಾನವನ್ನ ಪಡೆದಿರ್ತಾನೆ ಅವನು ಅದನ್ನ ಮಾಡುವುದಿಲ್ಲ. ಯಾಕೆಂದ್ರೆ ಅದು ಏನ್ ಮಾಡತ್ತೆ, ನಮ್ಮನ್ನ ಬಂಧನಕ್ಕೆ ಸಿಕ್ಕಿ ಹಾಕಿಕೊಳ್ಳುತ್ತೆ, ಅಥವಾ ನಮಗೆ ಆತಂಕವನ್ನ ತಂದುಕೊಡತ್ತೆ, ಅಥವಾ ಕಷ್ಟಗಳನ್ನ ತಂದುಕೊಡತ್ತೆ ಅದು. ಅದರಿಂದ ಅವನು ಹೇಳ್ತಾನೆ, ಇಂತಹ ಸುಖಗಳಿಗೆ ಆದಿಯು ಅಂತ್ಯ ಉಂಟು. ಈಗ ಒಂದ್ಸಲ ನಮಗೆ ಅದೇ ಹೇಳಿದಲ್ಲ, ಯಾವುದೋ ಒಂದು ಇಂದ್ರಿಯ ತೃಪ್ತಿಯ ಕೆಲಸವನ್ನು ನಾವು ಮಾಡಿದರೆ ಒಂದು ಸ್ವಲ್ಪ ಹೊತ್ತು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಲ್ವಾ, ಓ ಮಾಡಿದ್ದೇನೆ ಅಂತ. ಸ್ವಲ್ಪ ಹೊತ್ತು ಅದ್ರಲ್ಲಿ ಮತ್ತೆ ಅದು ಇನ್ನೊಂದಿಷ್ಟು ಟೆಂಪ್ಟ್ ಮಾಡುತ್ತೆ, ಮತ್ತೆ ಯಾವಾಗಲೂ ಮತ್ತೆ ಅದು ಹಾಗೆ ಕಂಟಿನ್ಯೂಸ್ ಆಗ್ತಾ ಇದೆ. ಅದಕ್ಕೆ ಆದಿ ಅಂತ್ಯ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರೆ. ಅದು ಎಟರ್ನಲ್ ಹ್ಯಾಪಿನೆಸ್ ಅಲ್ಲ, ಶಾಶ್ವತ ಸಂತೋಷ ಅಲ್ಲ. ಆ ಒಂದು ಕ್ಷಣಕ್ಕೆ ನಮಗೆ ಅನ್ಸತ್ತೆ ಅಷ್ಟೇ, ಮತ್ತೆ ನಾವು ಅದನ್ನ ಮಾಡ್ತೀವಿ. ಆದರೆ ಅವನು ಹೇಳ್ತಾನೆ, ವಿವೇಕಿಯಾದವನು ಇವುಗಳಲ್ಲಿ ಇಷ್ಟಪಡುವುದಿಲ್ಲ. ಯಾಕೆ ಅಂದ್ರೆ ಈ ಇಂದ್ರಿಯ ತೃಪ್ತಿ ಕೆಲಸಗಳನ್ನ ಮಾಡುವುದರಿಂದ ಏನಾಗತ್ತೆ, ಉದಾಹರಣೆಗೆ ಈ ಬೆಳಕಿನ ಹುಳ, ಮಾತ್ ಅಂತ ಕರಿತೀವಲ್ಲ ನಾವು, ಅದು ಲೈಟ್ ಹತ್ರ ಹೋಗಿ 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 ಸಾಯತ್ತೆ ಅಲ್ವಾ. ಯಾಕೆ ಅಂದ್ರೆ ಅದರ ಕಣ್ಣು ಬಹಳ ತೀಕ್ಷ್ಣ. ಸೊ ಅದು ಆ ಬೆಳಕನ್ನು ನೋಡ್ಲಿಕ್ಕೆ ಹತ್ತತ್ರ ಅದನ್ನ ಹೋಗತ್ತೆ, ಹೋಗಿ ಹೋಗಿ ಅಲ್ಲಿ ಹೋಗಿ ಅದು ಟ್ರ್ಯಾಪ್ ಆಗತ್ತೆ, ಸಾಯತ್ತೆ. ಅದೇ ರೀತಿಯಾಗಿ ಕಿವಿ, ಕಣ್ಣಿನ ಬಗ್ಗೆ, ಇದು ಕಿವಿಯ ಬಗ್ಗೆ, ಜಿಂಕೆಗೆ ಕಿವಿ ಬಹಳ ಸೂಕ್ಷ್ಮ. ಅದನ್ನ ಹೇಗೆ ಟ್ರ್ಯಾಪ್ ಮಾಡ್ತಾರೆ ಯಾರಿಗಾದ್ರೂ ಗೊತ್ತಿದೆಯಾ? ಅದನ್ನ ಹಿಡಿತಾರೆ ಹೇಗೆ ಅದು ಬಂಧನಕ್ಕೆ ಒಳಗಾಗತ್ತೆ? ಯಾರಿಗಾದ್ರೂ ಗೊತ್ತಿದೆಯಾ? ಅದಕ್ಕೆ ತುಂಬಾ ಶಬ್ದ ಮಾಡ್ತಾರೆ, ಮ್ಯೂಸಿಕ್, ಕೊಳಲು ಊದೋದು. ಅದಕ್ಕೆ ಸಂಗೀತ ಅಂದ್ರೆ ಬಹಳ ಇಷ್ಟ ಅಂತಂದ್ರೆ ಜಿಂಕೆಗೆ. ಆ ಜಿಂಕೆಗೆ ಸಂಗೀತವನ್ನು ಹಾಕೋದ್ರಿಂದ ಅದೇನ್ ಮಾಡುತ್ತೆ, ಅದ್ರಲ್ಲಿ ಬರುತ್ತೆ, ಅದನ್ನು ಹಿಡಿಬಹುದು ಆರಾಮಾಗಿ. ಆ ರೀತಿಯಾಗಿ ಅವಳ ಕಿವಿ, ಆ ರೀತಿಯಾಗಿ ಕಿವಿಯ ತೃಪ್ತಿಯ ಕೆಲಸವನ್ನ ಅದು ಮಾಡೋದ್ರಿಂದ ಅದು ಏನಾಗುತ್ತೆ, ಅದು ಅಂದ್ರೆ ತನ್ನನ್ನು ತಾನು ಕೆಳಗೆ ಬೀಳಿಸ್ಕೊಳ್ಳುತ್ತೆ, ಅಥವಾ ಅದು ಬಂಧನಕ್ಕೆ ಒಳಗಾಗತ್ತೆ. ಅದೇ ರೀತಿಯಾಗಿ ದುಂಬಿ, ಜೇನುಣ ಅಲ್ಲಿ ಹೋಗತ್ತೆ, ಕಮಲದ ಹೂವಿನಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಕಮಲ ಹೂವು ಸೂರ್ಯಾಸ್ತ ಆಗ್ತಾ ಇದ್ದಾಗೆ, ಸಾಯಂಕಾಲ ಆಗ್ತಾ ಇದ್ದಾಗ ಅದು ಮುದುಡ್ಕೊಳ್ಳುತ್ತೆ, ಆವಾಗ ಅದ್ರ ಒಳಗಡೆ ಸಿಕ್ಕಾಕೊಂಡ್ಬಿದ್ಬಿಡತ್ತೆ. ಅಂದ್ರೆ ಮೂಗು ಆ ವಾಸನೆಯಿಂದ ಆ ರೀತಿ ಆಗತ್ತೆ. ಅದೇ ರೀತಿಯಾಗಿ ಮೀನು, ನಾಲಿಗೆ ರುಚಿಗೋಸ್ಕರ ಅದು ಗೊತ್ತಿರಲ್ಲ ಅಲ್ಲಿ ಗಾಳ ಹಾಕಿದ್ದಾರೆ ಅಂತ,
ಅದು ಬರುತ್ತೆ ತಿನ್ನೋದಕ್ಕೆ, ಆದರೆ ಅದು ಸಿಕ್ಕಾಕೊಂಡ್ಬಿದ್ಬಿಡತ್ತೆ. ಅದೇ ಹಾಗೆ 5ನೇ ಇಂದ್ರಿಯ ಚರ್ಮ, ಆನೆ. ಆನೆಯನ್ನು ಹೇಗೆ ಹಿಡಿತಾರೆ? ಒಂದು ಬಿಗ್ ಮಾಡಿ ಅದನ್ನು ಮಾಡ್ತಾರೆ. ಆನೆಯನ್ನ ಹಿಡಿಬೇಕಂದ್ರೆ ಗಂಡಾನೆಯನ್ನ ಹಿಡಿಯಲಿಕ್ಕೆ ಎದುರುಗಡೆ ಹೆಣ್ಣಾನೆಯನ್ನ ಕರ್ಕೊಂಡು ಹೋಗ್ತಾರೆ. ಹೆಣ್ಣಾನೆಯನ್ನ ಮುಟ್ಟಬೇಕು ಅಂತ ಈ ಆನೆ ಅದರ ಹಿಂದೆ 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 ಹೋಗುತ್ತೆ. ಆಗ ಹಾಗೆ ಹೋಗುವಾಗ ರಸ್ತೆಯಲ್ಲಿ ಈ ರೀತಿಯಾಗಿ ಒಂದು ಕಂದಕವನ್ನು ತೋಡಿರ್ತಾರೆ, ಅದ್ರ ಮೇಲೆಲ್ಲ ಮುಚ್ಚಿರ್ತಾರೆ, ಗೊತ್ತಾಗಲ್ಲ ಅವಳಿಗೆ. ಸೊ ಆನೆ ಏನ್ ಮಾಡುತ್ತೆ, ಅಲ್ಲಿ ಬಿದ್ದ್ಬಿಡತ್ತೆ. ಅಂದ್ರೆ ಸ್ಪರ್ಶ, ಅದನ್ನ ಆನೆಯನ್ನ ಮುಟ್ಟಬೇಕು ಅಂತ ಇವ್ರು ಮುಟ್ಟಕ್ ಬಿಡಲ್ಲ, ಅದ್ರ ಹಿಂದೆ ಹಿಂದೆ ಕರ್ಕೊಂಡೋಗ ಅದ್ರಲ್ಲಿ ಅಲ್ಲಿ ಬೀಳುವ ಹಾಗೆ ಅದನ್ನ ಆ ರೀತಿಯಾಗಿ ಆನೆಯನ್ನ ಹಿಡಿತಾರೆ. ಸೊ ಅಂದ್ರೆ ಒಂದೊಂದಕ್ಕೂ ಒಂದೊಂದು ಇಂದ್ರಿಯ ಇಲ್ಲಿ ಸೂಕ್ಷ್ಮವಾಗಿರುವುದರಿಂದ ಆ ಇಂದ್ರಿಯ ತೃಪ್ತಿಯ ಕೆಲಸವನ್ನು ನಾವು ಮಾಡುವುದರಿಂದ ಹೇಗೆ ಅವು ತಮ್ಮನ್ನ ಬಂಧನಕ್ಕೆ ಒಳಗಾಗಿಸ್ತವೆ ಅನ್ನುವಂಥದ್ದು. ಆದರೆ ನಮಗೆ ಎಷ್ಟು ಇಂದ್ರಿಯ ಇದೆ? ಮನಸ್ಸನ್ನು ಸೇರಿಸಿದ್ರೆ 5. ಮನಸ್ಸನ್ನು ಸೇರಿಸಿದ್ರೆ 6 ಇಂದ್ರಿಯ. ಈ 5 ಇಂದ್ರಿಯಗಳು ಒಂದೊಂದು ರೀತಿಯ ಬಯಕೆಯನ್ನ ಬಯಸುತ್ತೆ. ಅವು ಎಲ್ಲದಕ್ಕೂ ತೃಪ್ತಿ ಬೇಕು. ಕಿವಿಗೆ ತೃಪ್ತಿ ಬೇಕು, ಕಣ್ಣಿಗೆ ತೃಪ್ತಿ ಬೇಕು, ಮೂಗಿಗೆ ತೃಪ್ತಿ ಬೇಕು, ಬಾಯಿಗೆ ತೃಪ್ತಿ ಬೇಕು, ಚರ್ಮಕ್ಕೆ ತೃಪ್ತಿ ಬೇಕು. ಸೊ ನಾವೇನ್ ಮಾಡ್ತಾ ಇರ್ತೇವೆ ಅದರ ಈ ಇಂದ್ರಿಯ ತೃಪ್ತಿಯ ಹಿಂದೆ ಹೋದಾಗ ನಾವು ಹೆಚ್ಚು ಹೆಚ್ಚು ಪಾಪಗಳನ್ನ ಮಾಡ್ತಾ ಇರ್ತೇವೆ. ಅದರಿಂದ ಅರ್ಥ ಮಾಡ್ಕೊಳ್ಳಿ, ಬರೀ 1 ಇಂದ್ರಿಯಕ್ಕೆ ಅವರಷ್ಟು ನಾವು 5 ಇಂದ್ರಿಯಗಳು, ನಮ್ಮ ಕತೆ ಏನಾಗ್ಬೇಡ ನಾವು ಆ ರೀತಿಗೆ ಮಾಡೋದರಿಂದ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಹರೇ ಕೃಷ್ಣ. ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯಲ್ಲಿಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಕ್ತ ನಾನೇ, ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮ ಪ್ರಭು ನಾನೇ, ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ ಎಂದು ಅರಿತ ಮನುಷ್ಯನು ಐಹಿಕ ದುಃಖಗಳ ಯಾತನೆಯಿಂದ ಮುಕ್ತವಾಗಿ ಶಾಂತಿಯನ್ನು ಪಡೆಯುವನು. ಹರೇ ಕೃಷ್ಣ. ಈ ಭಗವಂತ ಹೇಳ್ತಾ ಇದ್ದಾನೆ ವೆರಿ ಕ್ಲಿಯರ್, ಅವನು ಯಾರು ಅನ್ನುವಂಥದ್ದನ್ನು. ಅವನು ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಅವನು ಈ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಆದ್ರೆ ನಮ್ಗೇನಾಗತ್ತೆ ಅಂದ್ರೆ ನಮ್ಮ ಜೀವನವನ್ನೇ ನಾವು ಬೇರೆ ಯಾವುದೋ ಒಂದು ಇದಕ್ಕೆ ಇನ್ವಾಲ್ವ್ ಮಾಡಿದ್ದನ್ನ ಮುಂದಾಗ್ತಾ ಹೋಗ್ತೇವೆ. ಏನಿದೆ ಅದರಲ್ಲಿ ಅಂತ ಅಲ್ವಾ? ಸೊ ನಾವು ವಿಷಯೇಂದ್ರಿಯಗಳ ಸಂಪರ್ಕದಲ್ಲಿ ಇರುವಾಗ ಇದು ಬಹಳ ಕಷ್ಟ. ಆದ್ರೆ ಈ ತರ ನಮಗೆ ಯಾವುದೋ ಒಂದು ಭಗವಂತನ ಪ್ರೇರಣೆಯೋ ಅಥವಾ ನಮ್ಮ ಯಾವುದೋ ಒಂದು ಸುಕೃತ ಹಿಂದಿನ ಜನ್ಮದ ಒಳ್ಳೆಯ ಕರ್ಮದ ಫಲವೋ ನಮಗೆ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಸಮಯ ಈಗ ಬಂದಿದೆ. ಅದರಿಂದ ಅವನು ಭಗವಂತ ಇಲ್ಲಿ ಏನು ಹೇಳ್ತಾ ಇದ್ದಾನೆ, ನನ್ನ ವಿಷಯವಾಗಿ ಸಂಪೂರ್ಣ ಪ್ರಜ್ಞೆಯನ್ನ ಇಟ್ಟುಕೊಂಡು ಎಲ್ಲಾ ಯಜ್ಞಗಳ ಮತ್ತು ತಪಸ್ಸುಗಳ ಕಟ್ಟ ಕಡೆಯ ಭೋಗ್ತಾ ನಾನು. ಯಜ್ಞ ತಪಸ್ಸು ಏನೇ ಮಾಡಿದ್ರು ಅದನ್ನ ಯಾರಿಗೋಸ್ಕರ, ಅದು ಕಟ್ಟ ಕಡೆ, ಅದು ಅವನಿಗೆ ಸೇರ್ಬೇಕಾದದ್ದು. ಅದನ್ನ ಭೋಕ್ತಾ ಅವನು. ಎಲ್ಲಾ ಲೋಕಗಳ ಮತ್ತು ದೇವತೆಗಳ ಪರಮಪ್ರಭು, ಎಲ್ಲಾ ಲೋಕಗಳು ಎಲ್ಲಾ ದೇವತೆಗಳಿಗೆ ಪರಮಪ್ರಭು ಅವನು. ಅದನ್ನೇ ಇಲ್ಲಿ ಹೇಳ್ತಾ ಇದ್ದ ನಾನು. ಮತ್ತು ಎಲ್ಲಾ ಜೀವಿಗಳ ಉಪಕಾರಿಯೂ ಹಿತೈಷಿಯೂ ನಾನೇ. ಯಾಕೆಂದ್ರೆ ಸತ್ತ ಮೇಲೆ ನಮ್ಮ ಜೊತೆ ಹೋಗ್ಲಿಕ್ಕೆ ಯಾರೂ ಬರೋದಿಲ್ಲ ಅಂತ ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಲ್ವಾ? ಸತ್ತ ಮೇಲೆ ನಾವು ಒಬ್ಬರೇ ಹೋಗ್ಬೇಕು. ಆದ್ರೆ ಅದು ಸರಿಯಲ್ಲ. ಸತ್ತ ಮೇಲೆ ನಾವು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಪ್ರಯಾಣ ಮಾಡುವಾಗಲೂ ಸಹಿತ ನಮ್ಮ ಜೊತೆ ಪರಮಾತ್ಮ ಬರ್ತಾನೆ. ಅವನು ಎಷ್ಟಂದ್ರೆ ನಾವು ಯಾವ ಭಾವನೆಯಲ್ಲಿ ಶರೀರವನ್ನು ತ್ಯಾಗ ಮಾಡ್ತೇವೋ ಅದೇ ಭಾವದಲ್ಲಿ ಇನ್ನೊಂದು ಶರೀರವನ್ನು ಪಡೆಯುತ್ತೇವೆ. ಅಲ್ಲೇ ತೆಗೆದುಕೊಂಡು ನಮ್ಗೆ ಕೂಡಿಸ್ತಾನೆ. ಓಕೆ, ನಿನ್ನಿಷ್ಟ ಅಪ್ಪ, ನೀನ್ ಬೇಕು ಅಂತ ಕೇಳಿದೀಯಾ, ಹೋಗೀಗ. ನೀವು ಆನೆಯನ್ನ ಆಲೋಚನೆ ಮಾಡಿ ನಾವು ಶರೀರ ತ್ಯಾಗ ಮಾಡಿದ್ರೆ ಆನೆಯ ಶರೀರ ಸಿಗತ್ತೆ ನಮಗೆ. ಸೊ ಆ ರೀತಿಯಾಗಿ ಹೋಗು ಅಂತ ಆನೆ ಶರೀರವನ್ನು ಕೊಡ್ತಾನೆ. ಯಾಕಂದ್ರೆ ನಿನಗೆ ಬೇಕಾಗಿದೆ ಅದು ಅಂತ ಜೀವಿಯ ಅಪೇಕ್ಷೆ ಪಟ್ಟಿದ್ದಾನೆ. ಆ ರೀತಿಯಾಗಿ ಅವನು ಜೀವಿಯ ಹಿತೈಷಿ, ಅವನೊಬ್ಬನೇ ನಮ್ಮ ಜೊತೆ ಇರುವಂತವನು ಅಂತ. ಶರೀರ ತ್ಯಾಗ ಮಾಡಿದ ಮೇಲೆ ಇನ್ನೊಂದು ಶರೀರಕ್ಕೆ ಹೋಗುವಾಗಲೂ ಅದರಿಂದ ಅವನು ಉಪಕಾರಿ. ಅಂದ್ರೆ ಇದನ್ನ ಯಾರು ತಿಳ್ಕೊಳ್ತಾರೆ ಅಂದ್ರೆ ಅದು ಅವರು ಶಾಶ್ವತವಾದ ಶಾಂತಿಯನ್ನು ಪಡಿತಾರೆ. ನೋಡಿ, ನಮಗೆ ಎಷ್ಟು ರಿಲೀಫ್ ಆಗತ್ತೆ. ಇರುವ ಜೀವನದ ಎಲ್ಲಾ ಟೆನ್ಷನ್ಗಳು ಒಂದ್ಸಲ ನಮ್ಮ ತಲೆಯಿಂದ ಭಾರ ತೆಗೆದ ಹಾಗೆ ಅನ್ಸುತ್ತೆ. ಅವನನ್ನು ಅರ್ಥಕೊಂಡಾಗ, ಅವನಲ್ಲಿ ಭಕ್ತಿಯನ್ನು ಮಾಡಿದಾಗ ಶಾಶ್ವತವಾದ ಶಾಂತಿ ನಮಗೆ ಸಿಗತ್ತೆ ಅನ್ನುವಂಥದ್ದನ್ನು ಅವನಿಲ್ಲಿ ಹೇಳ್ತಾನೆ. ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ. ಅವರಿಗೆ ಶಾಂತಿಯನ್ನು ಪಡಿತಾರೆ, ಮನಸ್ಸು ನೆಮ್ಮದಿಯನ್ನ ಇಲ್ಲಿ ಅವರು ಪಡಿತಾರೆ. ಅದರಿಂದ ಭಗವಂತನನ್ನು ನಾವು ತಿಳ್ಕೊಂಡಾಗ ನಮಗೆ ಶಾಂತಿ ಸಿಗತ್ತೆ.
ಭಗವಂತನನ್ನ ತಿಳ್ಕೊಂಡಿಲ್ಲ ಅಂದ್ರೆ ನಾವು ನಾವು ಅಶಾಂತಿ ಅಷ್ಟೇ ಅಲ್ಲ, ನಾವೇ ಪೀಸ್ ಪೀಸ್ ಆಗ್ತೇವೆ, ನಾವೇ ತುಂಡು ತುಂಡಾಗ್ಬಿಡ್ತೀವಿ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಸೊ ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿಯತ್ತೆ. ಕರ್ಮ ಸನ್ಯಾಸ ಯೋಗ, ಸನ್ಯಾಸ ಅಥವಾ ಕರ್ಮಯೋಗಕ್ಕಿಂತ ಕರ್ಮಯೋಗವೇ ಸನ್ಯಾಸಕ್ಕಿಂತ ಅಂದ್ರೆ ಎಲ್ಲವನ್ನ ಬಿಡುವುದಕ್ಕಿಂತ ಉತ್ತಮ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಏನೂ ಫಲಗಳನ್ನು ಅಪೇಕ್ಷಿಸದೆ ನಾವು ಕರ್ಮವನ್ನ ಮಾಡೋದ್ರಿಂದ ಅದು ನಮ್ಮನ್ನ ಬಂಧನದಿಂದ ಮುಕ್ತಿಗೆ ಕೊಂಡೊಯ್ಯುತ್ತೆ. ಸೊ ಭಗವಂತನನ್ನ ಅರಿತುಕೊಂಡು ಅವನಲ್ಲೇ ನಮ್ಮ ಮನಸ್ಸನ್ನು ಇಡುವುದರಿಂದ ನಮಗೆ ಶಾಶ್ವತವಾದಂತಹ ಶಾಂತಿ ಸಿಗತ್ತೆ ಅನ್ನುವಂತಹದ್ದು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ಏನಾದರೂ ಪ್ರಶ್ನೆ ಇದ್ರೆ ಕೇಳಬಹುದು. ಪ್ರಭುಜಿ, ಹಾ, ನಾವು ಸಾಂಸಾರಿಕ ಜೀವನದಲ್ಲಿರುವಾಗ ಹೌದು. ಏನನ್ನು ಅಪೇಕ್ಷೆ ಮಾಡದೆ ಹಾ. ಅದು ಹೇಗೆ ಸಾಧ್ಯ? ಯಾಕಂದ್ರೆ ನೋಡಿ, ಈಗ ನೀವು ಮೃಗರಾಜ ಎಷ್ಟು ಭಕ್ತಿಯಲ್ಲಿದ್ದಾರೆ, ಹೌದು. ಅಲ್ಲದೆ ದಾನ ಧರ್ಮ ಮಾಡ್ತಿದ್ದಾರೆ. ಹೌದು. ಆದ್ರೆ ಅವರ ಅಪೇಕ್ಷೆ ನನ್ನ ಹಾ. ಮಕ್ಕಳು, ನನ್ನ ಹೆಂಡತಿ, ಹೌದು. ನನ್ನ ಸಂಸಾರ ಅಂತ ಒಂದು ಹೌದು. ಅಪೇಕ್ಷೆ ಇದೆ. ಈಗ ನಾವು ಸಾಂಸಾರಿಕ ಜೀವನದಲ್ಲಿರುವಾಗ ಅದು ಹೇಗೆ ಸಾಧ್ಯ ಅಂತ ನನ್ನ ಅಂಬರೀಷ ಮಹಾರಾಜ ಸಂಸಾರದಲ್ಲಿಯೇ ಇದ್ದ. ಅವನನ್ನ ರಕ್ಷಣೆಗೋಸ್ಕರ ಸುದರ್ಶನ ಚಕ್ರವನ್ನೇ ಇಟ್ಟಿದ್ದ ಕೃಷ್ಣ. ಅಂಬರೀಷ ಮಹಾರಾಜ. ಹೌದು. ಆಗಲ್ಲ ಅಂತಲ್ಲ, ಆದ್ರೆ ಏನಂದ್ರೆ ನಾವು ಭಗವಂತನ ನಾಮಸ್ಮರಣೆಯನ್ನ ಮಾಡೋದ್ರಿಂದ ಅದೆಲ್ಲ ಆಗ್ತಾ ಹೋಗುತ್ತೆ. ಆದ್ರೆ ಕರ್ತವ್ಯ ಬಿಡಬಾರದು. ಮಕ್ಕಳು ಮರಿಯಿದ್ದಾರೆ, ನಿಮ್ ಜವಾಬ್ದಾರಿ, ಡೆಫಿನೆಟ್ಲಿ ನಿಮ್ ಜವಾಬ್ದಾರಿ. ಅದು ನಮ್ ಜವಾಬ್ದಾರಿ ಅಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ವಲ್ಲ. ಹೌದು. ಮಕ್ಕಳು ಮರಿಯಿದ್ದಾರೆ, ಮನೇಲಿ ಹೆಂಡತಿ ಮಕ್ಕಳಿದ್ದಾರೆ, ನೋಡ್ಕೊಳ್ಬೇಕು ನಾವು, ಜವಾಬ್ದಾರಿ. ಆದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದು. ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನುವಂಥದ್ದು ಇರಬಾರ್ದು. ನ್ಯಾಯಕ್ಕೆ ಅಥವಾ ನೀವೇನಾದ್ರೂ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕಂದ್ರೆ ಸ್ಟ್ರಿಕ್ಟ್ ನಿರ್ಣಯ ತೆಗೆದುಕೊಳ್ಬೇಕು, ಅಲ್ಲಿ ತೆಗೆದುಕೊಳ್ಳಿಕ್ಕೆ ರೆಡಿ ಇರಬೇಕು. ಸರಿ. ಅದು ಬಹಳ ಮುಖ್ಯ. ಅಲ್ಲಿ ಮಾಮಕ ಪಾಂಡವಾಶ್ಚೈವ ಕಿಮ ಕುರುವತ ಸಂಜಯ, ಭಗವದ್ಗೀತೆ ಸ್ಟಾರ್ಟ್ ಆಗೋದೇ ಅಲ್ಲಿಂದ. ನಾವು ಅಲ್ಲಿ ಮಾತ್ಸರ್ಯ ತಂದ್ಬಿಟ್ರೆ ಅದರಿಂದ ಎಲ್ಲಾ ಜೀವಿಯನ್ನು ಸರಿಯಾಗಿ ನೋಡುವಂತಹ ಒಂದು ಕಣ್ಣು ನಮಗೆ ಬೇಕು. ಆ ಅಂತರ್ಚಕ್ಷು ಓಪನ್ ಆಗ್ಬೇಕಾಗುತ್ತೆ. ಅದು ಹರಿನಾಮ ಸ್ಮರಣೆಯಿಂದ ಮಾತ್ರ ಸಾಧ್ಯ, ಬೇರೆ ಯಾವುದರಿಂದಲೂ ಸಾಧ್ಯವಿಲ್ಲ. ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವುದರಿಂದ, ಪ್ರತಿನಿತ್ಯ ನಾವು ಜಪಿಸುವುದರಿಂದ ನಮಗೆ ಅದರ ಮಾರ್ಗದರ್ಶನ ಸಿಗತ್ತೆ. ಹಾಗಂತ ನೀವು ಪ್ರೀತಿ ಇರಬಾರ್ದು ಅಂತಿಲ್ಲ, ಪ್ರೀತಿ ಇರಲೇಬೇಕು. ಪ್ರತಿಯೊಂದು ಜೀವಿಯಲ್ಲಿಯೂ ಪ್ರೀತಿ ಇರಬೇಕು. ನಮಗೆ ಪ್ರೀತಿಯೇ ಬಹಳ ಮುಖ್ಯ. ಆ ಪ್ರೀತಿಯನ್ನ ಮಾಡೋದ್ರಿಂದ ನಾವು ಕೃಷ್ಣನನ್ನು ಸಹಿತ ಜಾಸ್ತಿ ಪ್ರೀತಿ ಮಾಡ್ತೇವೆ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ನಾವೆಲ್ಲ ಹೇಳಿ ಪ್ರಭುಜಿ. ಧನ್ಯವಾದಗಳು. ಓಕೆ. ಏನಾದ್ರು ಕೇಳಲಿಕ್ಕಿದ್ಯಾ? ಇಲ್ಲಲ್ಲ. ಓಕೆ. ಹರೇ ಕೃಷ್ಣ. ಧನ್ಯವಾದಗಳು. ನಾಳೆ ಅಧ್ಯಾಯ 6 ಕರ್ಮಯೋಗದ ಅಧ್ಯಾಯ ಮುಗಿಯುತ್ತೆ ನಾಳೆ. ಆಮೇಲೆ ಭಕ್ತಿ ಯೋಗ ಸ್ಟಾರ್ಟ್ ಆಗುತ್ತೆ ನಾಳೆಯಿಂದ. ಧನ್ಯವಾದಗಳು. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವರಿಂದ. ಹರೇ ಕೃಷ್ಣ 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 ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ 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 ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ಹರೇ
ಹರೇ ರಾಮ್ 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 ಹರೇ 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 ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ 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 ಕೃಷ್ಣ ಕೃಷ್ಣ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ 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 ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ 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 ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ್ 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 ಹರೇ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ್ 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 ಹರೇ ಹರೇ ಕೃಷ್ಣ ಕೃಷ್ಣ ಹರೇ ರಾಮ್ ರಾಮ್ ಹರೇ ಹರೇ ಕೃಷ್ಣ. ಧನ್ಯವಾದಗಳು. ಇವತ್ತಿನ ಕ್ಲಾಸ್ ಸ್ವಲ್ಪ ಬೇಗ ಮುಗಿದಿದೆ, ಚಿಕ್ಕ ಅಧ್ಯಾಯ, ಅದರಿಂದ ಹೆಚ್ಚು ಸಮಯ ಬೇಕಾಗಿಲ್ಲ ಇದಕ್ಕೆ. ನಾಳೆ ನಾವು ಇನ್ನೊಂದು ಅಧ್ಯಾಯದ ಜೊತೆಗೆ ಧ್ಯಾನ ಅಷ್ಟಾಂಗ ಯೋಗದ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿಕ್ಕಿದ್ದೇವೆ ನಾಳೆ, ಧ್ಯಾನ ಯೋಗ. ಓಕೆ, ಧನ್ಯವಾದಗಳು ಎಲ್ಲರಿಗೂ. ಪ್ರಭುಜಿ, ಹಾ ಮಂಜಣ್ಣ, ಹೇಳಿ ಪೂಜೆ. ಈಗ ಕರ್ಮ ಮಾಡಿದ್ರಿ ಅಪೇಕ್ಷೆ ಇಲ್ಲ ಅಂದ್ರೆ ಜೀವನೋಪಾಯ ಯಾವ ರೀತಿ ನಮ್ದು ನಡಿಬೇಕು ಅಲ್ವಾ? ಹಾ, ಕರ್ಮ ಬಂಧನಕ್ಕೆ ನಾವು ಫಲ ಅಪೇಕ್ಷೆ ಮಾಡಿದ್ರೆ ಬಂಧನಕ್ಕೆ ಸಿಕ್ಕಾಕೊಂತೀರಿ. ನಾವು ಕರ್ಮ ಮಾಡ್ತೀರಿ, ಫಲ ಅಪೇಕ್ಷಿಸೋದಿಲ್ಲ. ಆದ್ರೆ ಜೀವನ ನಡಿಬೇಕಲ್ಲ, ಈ ನಮ್ಮ ಇಂದ್ರಿಯಗಳು ಆಸೆಗಳು ಫಲಕ್ಕೆ ಈಡಾಗುತ್ತೆ. ನಾನು ಏನಾದ್ರೂ ಒಂದು ಕರ್ಮ ಮಾಡಿದ್ರೆ ಅದ್ರಲ್ಲಿ ಇಷ್ಟು ಬರ್ಬೇಕು, ನನಗೆ ಜೀವನಕ್ಕೆ ಬೇಕು, ನನಗೆ ಇನ್ನೊಂದಕ್ಕೆ ಬೇಕು ಅಂತ ಇಂದ್ರಿಯಗಳು ಬಾಧಿಸುತ್ತೆ. ಅದಕ್ಕೆ ಹೌದೌದು. ಆದ್ರೆ ಇಲ್ಲಿ ನಾವು ಭಗವಂತ ಏನ್ ಹೇಳ್ತಾನೆ ಅಂದ್ರೆ, ಇದು ನಾವು ಸಾಧನೆ ಮಾಡ್ಬೇಕಾಗತ್ತೆ ಪ್ರಭುಜಿ. ನೀವು ಹೇಳಿದ ಸತ್ಯ. ಈಗ ನಮ್ಗೆ ಹಾಗೆ ಅನ್ಸತ್ತೆ, ಯಾಕೆಂದ್ರೆ ಅಲ್ಲ, ನನ್ನ ಜೀವನದಲ್ಲಿ ನಡೀತಾ ಇದೆ, ಕರೆಕ್ಟ್, ಆದ್ರೆ ಕಂಟ್ರೋಲ್ ಮಾಡಕ್ ಹೋಗ್ತಾ ಇದ್ದೀನಿ. ಆದ್ರೆ ಇಂದ್ರಿಯಗಳು ಮಾತ್ರ ಅದರ ಮೇಲೆ ಅಪೇಕ್ಷೆ ಮಾಡ್ತದೆ. ಹಣ ಆಗ್ಲಿ, ಆಸ್ತಿ ಆಗ್ಲಿ, ಬೇರೆ ಆಗ್ಲಿ, ಮನೆ ಆಗ್ಲಿ, ಆತರ. ಹೌದು ಹೌದು ಹೌದು, ಖಂಡಿತವಾಗಿ ಎಲ್ರಿಗೂ. ಕರ್ಮ ಬಂಧನದಿಂದ ಮುಕ್ತನಾಗ್ಬೇಕಂದ್ರೆ ಕರ್ಮ ನಿಲ್ಲಿಸ್ಬೇಕು. ಕರ್ಮ ನಿಲ್ಲಿಸಬಾರದು. ಅದನ್ನೇ ಹೇಳಿದ ಅವನು. ಹೇಳಿದ್ದೇನೆ ಇವತ್ತಿನ ಅಧ್ಯಾಯದಲ್ಲಿ, ಕರ್ಮವನ್ನ ನಿಲ್ಲಿಸಬಾರದು. ಆದ್ರೆ ಕರ್ಮ ಮಾಡು, ನಿಷ್ಕಾಮ ಕರ್ಮ ಮಾಡು. ನಿಷ್ಕಾಮ ಕರ್ಮ ಏನೇ ಮಾಡಿದ್ರು ಭಗವಂತನ ಸೇವೆ ಅಂತ ಮಾಡು, ಅಪೇಕ್ಷೆ ಮಾಡಬೇಡ, ನಿನ್ ಕೆಲಸ ನೀನ್ ಮಾಡು ಅಂತ ಹೇಳ್ತಾನೆ ಅವನು. ಹೌದು. ಈಗ ನಾವೇನ್ ಮಾಡ್ತೇವೆ, ದುಡ್ಡಿನ ಹಿಂದೆ ಹೋದ್ರೆ ಏನಾಗುತ್ತೆ, ನನಗೆ ಜೀವನಕ್ಕೆ ದುಡ್ಡು ಬೇಕಂತ ನಾವು ದುಡ್ಡಿನ ಹಿಂದೆ ಹೋದ್ರೆ ಒಂದ್ಸಲ ಸಿಕ್ಕದಂಗೆ ಆಗ್ಬೋದು, ಅದರ 2 ಪಟ್ಟು ನಾವು ಕಳ್ಕೊಳ್ತೀವಿ ಅಲ್ವಾ? ಆದ್ರೆ ಓಕೆ, ಇದು ನನ್ನ ಕೆಲಸ, ಭಗವಂತ ನಾನು ಕೊಟ್ಟಿದ್ದಾನೆ, ನಾನು ಇದನ್ನು ಮಾಡ್ತಾ ಇದ್ದೇನೆ, ಮಾಡಿ, ಅವ್ನು ಕೊಡೋದು ಬಿಡೋದು ಅವನ ಕೆಲಸ ಅಂತ ಅಲ್ಲಿಗೆ ಬಿಟ್ಬಿಡ್ಬೇಕು ನಾವು. ಅದನ್ನ ತಗೊಂಬೋದಾ, ಫಲ ತಗೋಬಹುದು. ಬಂದಾಗ ಅವನು ಹೇಳ್ತಾನೆ, ಅದನ್ನ ದ್ವೇಷ ಮಾಡ್ಬಾರ್ದು, ಸ್ವೀಕಾರ ಮಾಡ್ಲೇಬೇಕು ಅದನ್ನ. ಈಗ ಏನೋ ಒಂದು ಕೆಲಸ ಮಾಡಿದ್ರಿ, ಆದ್ರೆ
ನೀವೇನೋ ತಗೊಂಡ್ಮೇಲೆ ಮತ್ತೆ ಅದರಲ್ಲಿ ಅಟ್ಲೀಸ್ಟ್ ಸ್ವಲ್ಪ ಪರ್ಸೆಂಟೇಜ್ ಭಗವಂತನ ಸೇವೆಗೆ ಇಡಬೇಕು. ಹಾ ಸರಿ ಸರಿ, ಅದು ಮಾಡ್ತೀನಿ, ಅದು ಮಾಡ್ತೀನಿ. 50% ನಾವು ನಮಗೆ ಏನಾದರೂ ಸಿಕ್ಕಿದಾಗ ಅದರ 50% ಭಗವಂತನ ಸೇವೆ ಮಾಡಿ, ಇನ್ನು 50% ನಾವು ಅಲ್ಲಿ 25% ನಾವು ನಮಗೆ ಉಪಯೋಗಿಸ್ಕೊಂಡು ಇನ್ನು 25% ನಾವು ಸೇವಿಂಗ್ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೇಳಿದವರು ಜ್ಞಾನಿಗಳೇ ಹೇಳ್ತಾರೆ. ಸರಿ 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 ಸರಿ. ಆಯ್ತಾ? ಆವಾಗ ನಮ್ಗೇನಾಗುತ್ತೆ, ಮತ್ತೆ ಇನ್ನೂ ಹೆಚ್ಚು ಹೆಚ್ಚು ಅವನು ಕೊಡ್ತಾನೆ. ಯಾಕಂದ್ರೆ ನಾವು ಅದನ್ನ ಮತ್ತೆ ವಾಪಸ್ ಅವನ ಸೇವೆಗೆ ಮುಡುಪಾಗಿಡ್ತಿದ್ದೀವಲ್ಲ, ವಾಪಸ್ ಇನ್ವೆಸ್ಟ್ ಮಾಡ್ತಿದ್ದೀವಲ್ಲ, ಭಗವಂತನ ಸೇವೆಗೋಸ್ಕರ ಅಂತ ತೆಗೆದಿರ್ತೀವಲ್ಲ, ಅವ್ನು ಕೊಟ್ಟರು ಮತ್ತೆ ವಾಪಸ್ ಅವನಿಗೆ ಅಂತ ನಾವಲ್ಲಿ ಅವನ ಸೇವೆಗೆ ಎಲ್ಲೋ ಒಂದು ದೇವಸ್ಥಾನ, ಭಗವಂತನ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ ಅಥವಾ ಈ ತರ ಯಜ್ಞ ಆಗ್ತಾ ಇದೆ, ಎಲ್ಲ ಕಡೆ ನಾವು ಅದನ್ನ ಮಾಡಬೇಕು, ಕೊಡಬೇಕು, ದಾನ ಮಾಡಬೇಕು. ಅದೇ ರೀತಿ ಮಾಡ್ತಾ ಇದ್ದೀವಿ. ಹಾ, ಧನ್ಯವಾದಗಳು ಪ್ರಭುಜಿ. ಆ ರೀತಿ ಮಾಡೋದ್ರಿಂದ ಆದ್ರೆ ನನಗೆ ಬೇಕು, ದುಡ್ಡು ಬೇಕು ಅಂತ ನಾವು ಹೋಗ್ಬಾರ್ದು. ಯಾವುದೇ ಒಂದು ನೀವು ಕೆಲಸವನ್ನ ಮಾಡಿದ್ರು ಅಲ್ಲಿ ಭಗವಂತ ಇದ್ದು ಬಿಟ್ರೆ ಬೇರೆ ಏನೂ ಇಲ್ಲ. ಮನಸ್ಸಿನಲ್ಲಿ ಭಗವಂತ ಇರಬೇಕು, ಹೃದಯದಲ್ಲಿ ಅವನ, ಅಂದ್ರೆ ನಾವು ಅವನನ್ನ ಮನಸ್ಸು ಅನ್ನುವಂಥದ್ದು ಬೇರೆ ಏನು ಆಲೋಚನೆ ಮಾಡಬಾರ್ದು, ಭಗವಂತನನ್ನ ಬಿಟ್ಟು. ಆದ್ರೆ ನೀವು ಕರ್ತವ್ಯ ಮಾಡಬೇಕು. ನೀವು ಏನೇ ಬಿಸ್ನೆಸ್ ಮಾಡ್ತೀರಾ, ಏನೇ ಮಾಡ್ತೀರಾ ಪ್ರಭುಜಿ, ಅದು ಕಂಟಿನ್ಯೂ ಮಾಡಿ. ಸರಿ ಪ್ರಭುಜಿ, ನಾಳೆ ಮಾತಾಡ್ತೀನಿ. ಮನಸ್ಸು ನಿಗ್ರಹಿಸೋ ಬಗ್ಗೆ ನಾಳೆ ಅಷ್ಟಾಂಗ ಯೋಗ ನಾಳೆ ಇದೆ. ಅದರಲ್ಲಿ ಖಂಡಿತವಾಗಿ ನಿಮಗೆ ಆನ್ಸರ್ ಸಿಗತ್ತೆ. ನಾಳಿನ ಅಧ್ಯಾಯದಲ್ಲಿ ಖಂಡಿತವಾಗಿ ನಿಮಗೆ ಆನ್ಸರ್ ಸಿಗತ್ತೆ, ಮನಸ್ಸನ್ನ ಹೇಗೆ ನಿಗ್ರಹಿಸುವುದು ಅಂತ. ನಾಳೆ ಮಾತಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಪ್ರಭುಜಿ, ಒಂದು ಡೌಟ್ ಇತ್ತು. ಹೇಳಿ ಪ್ರಭುಜಿ. ಇದು ಈಗ ನೀವು ಹೇಳಿದ್ರಲ್ಲ, ಈಗ ಭಗವದ್ಗೀತೆಯಲ್ಲಿ ಒಂದು ಬ್ರೀಫ್ ಆಗಿ ಕೃಷ್ಣ ಒಂದು ಹೇಳ್ತಾನೆ, ಅಂದ್ರೆ ನಿಷ್ಕಾಮ ಕರ್ಮ ಮಾಡುವಂತ ಈಗ ಹೇಳ್ತಾನೆ. ಬಟ್ ಅದನ್ನು ವಿಸ್ತಾರವಾಗಿ ನಾವು ಬೇರೆ ಶಾಸ್ತ್ರಗಳಿಂದ ನಾವು ಅಂದ್ರೆ ಒಂದು ಡಿಸಿಷನ್ಗೆ ಬಂದಿದ್ದೇವೆ ಜ್ಞಾನಿಗಳಿಂದ. ಸೊ ಆ ಶಾಸ್ತ್ರಗಳೆಲ್ಲ ಯಾವುದು, ಅಂದ್ರೆ ಈಗ ನಿಷ್ಕಾಮ ಕರ್ಮಕ್ಕೆ ಅಡಿಷನಲ್ ಮೀನಿಂಗ್ ಹೀಗೇನೆ ಇರ್ಬೇಕು. ಈಗ ನೀವು ಹೇಳಿದ್ರೆ 50% ನಮ್ಮ ದುಡಿತವನ್ನು ದೇವರಿಗೆ ಅರ್ಪಿಸ್ಬೇಕು, ಮತ್ತೆ ದಾನ ಅದು ಇದು ಮತ್ತೆ ಸ್ವಲ್ಪ ಸೇವಿಂಗ್ ಮಾಡಿ ಈಗ ಹೇಳಿದ್ರಿ ಅಂತ ರೂಲ್ಸ್ ಎಲ್ಲ ವೇದಗಳಲ್ಲೆಲ್ಲ ಹೇಳಿದೆ, ಭಾಗವತಮಲ್ಲಿ ಹೇಳಿದೆ. ಭಕ್ತಿ ಸಾಂಪ್ರತ ಸಿಂಧುವಿನಲ್ಲಿ ಜ್ಞಾನಿಗಳು ಭಕ್ತಿ ಸಾಂಪ್ರತ ಸಿಂಧು ಅನ್ನುವಂಥ ಗ್ರಂಥ ಇದೆ, ಅದರಲ್ಲಿಯೂ ಸಹಿತ ಹೇಳಿದ್ದಾರೆ ಶ್ರೀ ರೂಪ ಗೋಸ್ವಾಮಿ ಅವರು. ಸೊ ನೀವು ಎಲ್ಲೇನೋ ತಿಳ್ಬಹುದು, ಗೃಹಸ್ಥನಾದವನಿಗೆ ಜ್ಞಾನ ಮಾಡಬೇಕು. ಬ್ರಹ್ಮಚಾರಿ ಆದವರು ಅವರು ತಗೊಳ್ತಾರೆ, ಬೇಡ ತಿಂತಾರೆ ಅಂತ. ಆದರೆ ಗೃಹಸ್ಥನಾದವನು ಖಂಡಿತವಾಗಿ ಅವನಿಗೆ ಭಗವಂತ ಅನುಗ್ರಹಿಸ್ತಾನೆ, ಅವನು ಅದನ್ನ ದಾನ ಮಾಡಬೇಕಾಗತ್ತೆ. ಸೊ ಅದು ಬರುತ್ತೆ ಪ್ರಭುಜಿ. ನಿಮಗೆ ನೆಕ್ಸ್ಟ್ ಆ ಥರ ಸ್ವಲ್ಪ ಸಮಯ ಕೊಡಿ, ಮತ್ತೆ ಇದನ್ನ ಮಾಡಿ, ನಿಮಗೆ ಅದು ಪ್ರೇರಣೆನೂ ಆಗತ್ತೆ. ತಿಳ್ಕೊಳ್ಬೇಕು ಅಂದ್ರೆ ಎಲ್ಲಿ ತಿಳ್ಕೊಳ್ಬೇಕು ಅಂತ ಕೇಳ್ತಾ ಇದ್ದಾರೆ. ಅದು ವೇದಗಳಲ್ಲಿ, ಇದರಲ್ಲಿ ಶ್ರೀಮದ್ ಭಾಗವತಂ ಸ್ಟಡಿ ಮಾಡಬೇಕಾಗತ್ತೆ ನಾವು. ಅದರಲ್ಲಿ ಭಗವಂತನ ಇದು ಬೇರೆ ಬೇರೆ ರೀತಿಯಾದ ವಿವರಣೆಗಳು ಬರುತ್ತೆ. ಶ್ರೀಮದ್ ಭಾಗವತವನ್ನು ವೇದವ್ಯಾಸರು ಬರೆದಿರುವಂತಹದ್ದು 18,000 ಶ್ಲೋಕಗಳಿದಾವೆ ಅದರಲ್ಲಿ. ಇದು ಭಗವದ್ಗೀತೆ ಬರೀ 700, 18,000 ಸ್ಕಂದಗಳಿದಾವೆ ಅದರಲ್ಲಿ. 13 ಸ್ಕಂದಗಳು ಬಹಳ ಮುಖ್ಯ. ಸೊ ಅದರಲ್ಲಿ ಸಹಿತ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ರೀತಿಯಾಗಿ ವಿವರಣೆ ಇದೆ. ಅದನ್ನು ನಾವು ಕೇಳಬೇಕು, ಅದಕ್ಕೆ ಸಮಯ ಕೊಡಬೇಕು ಪ್ರಭುಜಿ. ಆಗ ಮಾತ್ರ ಒಂದೇ ಸಲ ನಿಮಗೆ ಟಕ್ ಅಂತ ಇವತ್ತು ಅಂತ ಆಗಲ್ಲ. ಮೊದಲು ಆ ಶ್ರದ್ಧೆ ಬೇಕು, ಅವನಿಗೆ ನಾವು ಶರಣಾಗತರಾಗಬೇಕು, ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ಆಗ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಅದು ಸ್ವಲ್ಪ ಇದೆ. ಎಲ್ಲ ನಮ್ಮ ಶಾಸ್ತ್ರಗಳು, ಗ್ರಂಥಗಳು, ಉಪನಿಷತ್ತುಗಳು, ವೇದಾಂತ ಸೂತ್ರ ಅಂತ ಕರೀತಾರೆ ಉಪನಿಷತ್ತುಗಳು, ಎಲ್ಲ ಉಪನಿಷತ್ತುಗಳಲ್ಲಿ. ಆದರೆ ಭಗವದ್ಗೀತೆ ಅನ್ನುವಂತಹದ್ದು ಗ್ರಂಥರಾಜ. ಇದನ್ನ ಗೀತೋಪನಿಷತ್ ಅಂತ ಕರೀತಾರೆ. ಎಲ್ಲಾ ಉಪನಿಷತ್ತುಗಳ, ಎಲ್ಲಾ ವೇದಗಳ ಸಾರ ಇದರಲ್ಲಿದೆ ಭಗವದ್ಗೀತೆಯಲ್ಲಿ. ಅದರಿಂದ ಭಗವದ್ಗೀತೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ. ಇದರಲ್ಲಿ ಅವನು ಹೇಳಿದ್ದನ್ನು ನಾವು ಸರಿಯಾಗಿ ತಿಳ್ಕೊಂಡ್ರಾಗ, ಮತ್ತೆ ಈ ಪ್ರಭುಪಾದರು ಈ ಯಥಾರೂಪ ಪುಸ್ತಕ ಇದೆ, ಆ ಯಥಾರೂಪ ಪುಸ್ತಕದಲ್ಲಿ ಅವರು ಭಾಷ್ಯ ಬರೆದಿದ್ದಾರೆ. ಎಲ್ಲ ಪ್ರತಿಯೊಂದಕ್ಕೂ ಒಂದೊಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಅವರು. ಬೇರೆ ಬೇರೆ ನಾರಾಯಣ ಉಪನಿಷತ್ತು ಅಥವಾ ಬೇರೆ 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 ಗ್ರಂಥಗಳಿಂದ, ಮಂಡೂಕ ಉಪನಿಷತ್ತು ಅಥವಾ ಬ್ರಹ್ಮ ಸಂಹಿತೆ ಅಥವಾ ವೇದಗಳಲ್ಲಿ, ಋಗ್ವೇದದಲ್ಲಿ ಅಥವಾ ಇದರಲ್ಲಿ ಬೇರೆ ಬೇರೆ ವೇದಗಳಲ್ಲಿ ಏನು ಹೇಳಿದೆ, ಆಚರಣೆಗಳು ಯಾಕೆ, ಏನು ಮಾಡಬೇಕು ಅಂತ,
ಆದರೆ ಭಕ್ತಿ ಮಾಡುವವನಿಗೆ ಅದು ಯಾವುದನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ಆ ಭಕ್ತಿ ಮಾರ್ಗಕ್ಕೆ ನಮಗೆ ಸುಲಭವಾಗಿ ನಾವು ಭಕ್ತಿಯನ್ನು ಹೇಗೆ ಮಾಡೋದು, ಹೇಗೆ ಭಕ್ತಿಯ ನಿಯಂತ್ರಕ ತತ್ವಗಳನ್ನು ಅನುಸರಿಸಿಕೊಂಡು ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿಕೊಂಡು ಆ ರೀತಿಯಾಗಿ ಮನಸ್ಸು ಸ್ಥಿರವಾದಾಗ ನಮಗೆ ಬೇಕಾದ ಮಾರ್ಗದರ್ಶನ ಅವನೇ ಮಾಡ್ತಾನೆ, ಮುಂದೆ ಹೋಗ್ತಾ ಹೋಗುತ್ತೆ. ಇದು ಭಕ್ತಿ ಅನ್ನುವಂತಹದ್ದು ಏನೋ ಒಂದು ಇಮೋಷನಲಿ ನಾವು ಮಾಡುವಂಥದ್ದಲ್ಲ, ಅದನ್ನು ಹೀಗೆ ಮಾಡಬೇಕು ಅನ್ನುವಂಥದ್ದು ಇದೆ. ಪರಿಶುದ್ಧತೆ ಬೇಕು ಅಲ್ವಾ, ನಾವು ತಿನ್ನುವ ಆಹಾರದಲ್ಲಿ ಶುದ್ಧತೆ ಬೇಕು. ನಿನ್ನೆ ನಾವು ನೋಡಿದ್ವಿ ಆಹಾರ ಶುದ್ಧ ಸತ್ವ ಶುದ್ಧಿ. ಸೊ ನಾವು ತಿನ್ನುವ ಆಹಾರ ಶುದ್ಧವಾಗಿದ್ರೆ ನಮ್ಮ ಇರುವಿಕೆ ಶುದ್ಧವಾಗುತ್ತೆ, ನಮ್ಮ ಮನಸ್ಸು ಶುದ್ಧವಾಗುತ್ತೆ, ಆಗ ನಾವು ಭಕ್ತಿಯನ್ನ ಮಾಡಬಹುದು. ಅದೇ ಇಲ್ಲ ಅಂದಾಗ ನಾವೇನಾಗತ್ತೆ, ಈ ಶರೀರವನ್ನೇ ನಾವೇನು ಹೇಳ್ತೇವೆ, ಇದು 9 ದ್ವಾರಗಳ ಒಂದು ನಗರ. ಅಲ್ಲಿ ನಾವು ಹೃದಯದಲ್ಲಿ ಪರಮಾತ್ಮ ಸ್ಥಿತನಾಗಿರ್ತಾನೆ. ಶರೀರ ಅನ್ನುವಂಥದ್ದು ದೇವಸ್ಥಾನ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಯಾವಾಗ ಶುದ್ಧವಾಗತ್ತಾ ಆಗ ದೇವಸ್ಥಾನ ಆಗತ್ತೆ ಅದು, ಅಲ್ವಾ? ನವರಂಧ್ರಗಳು, ನವದ್ವಾರ ಪುರೇದೇ. 9 ದ್ವಾರ ಇದೆ ಈ ಶರೀರಕ್ಕೆ, ನವರಂಧ್ರ ಅಂತ ನೀವೇನು ಹೇಳ್ತೀರ. ಮತ್ತೆ ಹೇಗೆ ಆ ಶರೀರದಲ್ಲಿ ನಾವು ನಾಳೆ ಅಧ್ಯಯನದಲ್ಲಿ ನಿಮ್ಗೆ ಗೊತ್ತಾಗತ್ತೆ ಏನು, ನಾವು ಹೇಗೆ ಈಗ ನಾವು ನಮ್ಮ ಪ್ರಜ್ಞೆ ಕಾನ್ಷಿಯಸ್ನೆಸ್ಸನ್ನು ಹೇಗೆ ನಾವು ಜಾಸ್ತಿ ಮಾಡ್ತಾ ಹೋಗ್ಬೋದು. ಅಂದರೆ ಬರೀ ಶರೀರಕ್ಕೆ ಅಷ್ಟೇ ಮೀಸಲಾಡಿರುವುದಲ್ಲ, ಶರೀರದಿಂದ ಮೇಲೆ ತಗೊಂಡು ಹೋಗ್ಬೋದು ಕಾನ್ಷಿಯಸ್ನೆಸ್ಸನ್ನು. ಹೇಗೆ ನಾವು ಅಷ್ಟಾಂಗ ಯೋಗದ ಬಗ್ಗೆಯೂ ಹೇಳ್ತಾನೆ. ಅಷ್ಟಾಂಗ ಯೋಗ ಮಾಡಿಕೊಂಡು ಕೆಲವರು ಭಗವತ್ ಪ್ರಾಪ್ತಿಯನ್ನು ಪಡೀತಾರೆ. ಆದರೆ ನಾಳಿನ ಅಧ್ಯಾಯದಲ್ಲಿ ಭಕ್ತಿ ಯೋಗಕ್ಕೂ ಅಷ್ಟಾಂಗ ಯೋಗಕ್ಕೂ ಅದರ ಅಂದರೆ ಏನು ಮಾಡಬೇಕೋ ಬೇಡವೋ ಅನ್ನುವಂತಹದ್ದು ಸಹಿತ ಅದು ನಮಗೆ ಕ್ಲಿಯರ್ ಆಗತ್ತೆ. ಹರೇ ಕೃಷ್ಣ. ಧನ್ಯವಾದಗಳು. ವಾಂಛಾಕಲ್ಪತರುಭ್ಯಶ್ಚ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಭಗವದ್ಗೀತಾ ಗ್ರಂಥರಾಜಕ್ಕೆ ಜಯವಾಗಲಿ, ಶ್ರೀಲಾ ಪ್ರಭುಪಾದರಿಗೆ ಜಯವಾಗಲಿ, ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜಯವಾಗಲಿ, ಎಂದಿರುವ ಎಲ್ಲ ಭಕ್ತರಿಗೂ ಜಯವಾಗಲಿ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ರಿಗೂ. ಶುಭರಾತ್ರಿ. ಹರೇ